ಪರಾಕ್ರಮ ಕಂಠೀರವ ಇರುವಂತಹ ಸ್ಥಳ ಕೌರವೇಶ್ವರಿ ಎಂಬುದಾಗಿ ಓಲಗವಿತ್ತ ವಿಚಾರ ಪ್ರಭುವೆನಿಸಿ ಮೆರೆಯಲ್ಕೆ ಮನೆಯೊಳಗೆ ಉರಿಸಲೈತಿನಿ ತಿಳಿದು ಅರಗಿನ ರಮನೆಯೊಳಗೆ ಉರಿಸಲೆನಿಸಿ ತಿಳಿದು ಮರೆಯಾಗಿ ದೃಪದ ಜಯ ವರಿಸಿ ಬಂದಿಗರು ಶಿವಪುರದಿ ಗುರುರಾಯ ಹಂಸದೂಲಿತ ತಲ್ಪದಿಂದ ಎದ್ದು ನಿತ್ಯಾಹನಿಗ ಕರ್ಮಗಳನ್ನು ತೀರಿಸಿ ಸಪ್ತಾಂಗಯುತವಾದಂತಹ ಈ ಹಸ್ತಿನಾವತಿಯ ಧರ್ಮ ಸಭೆಯನ್ನು ಪ್ರವೇಶ ಮಾಡಿದಾಗ ಮನಸ್ಸಿಗೆ ಬಹಳಷ್ಟು ಸಂತೋಷವಾಗುತ್ತಾ ಇದೆ. ಒಂದು ಕಡೆಯಿಂದ ವೀರ ಕೌರವೇಶ್ವರನಿಗೆ ಜಯವಾಗಲಿ ಎಂಬ ಜಯನಿನಾದ, ಮತ್ತೊಂದು ಕಡೆಯಿಂದ ದುಶ್ಯಾಸನ ಕರ್ಣಾದಿ ಭಟರು ನನ್ನನ್ನು ಹೊಗಳುತ್ತಾ ಇದ್ದಾರೆ. ನಾನು ಅದನ್ನೆಲ್ಲ ಆಲೋಚನೆ ಮಾಡುವುದು. ಹಿರಿಯರಿಂದ ಆಡಿ ಮಾಡಿ ಸತ್ಕೀರ್ತಿ ಪಡೆದಂತಹ ಈ ಹಸ್ತಿನಾವತಿ ಅಧಿಕಾರ ತಾನಾಗಿ ನನಗೆ ಬಂದದ್ದಲ್ಲ. ಇಲ್ಲಿ ಅಧಿಕಾರದಲ್ಲಿ ನಾನು ಇರಬೇಕು ಅಂತ ಇದ್ರೆ ಬಹಳಷ್ಟು ಪ್ರಯತ್ನ ಮಾಡಿದ್ದೇನೆ. ನನ್ನ ತಂದೆಯಾಗಿ ಚಿಕ್ಕಪ್ಪಾದಿಗಳಾಗಿ ನನಗೆ ಕೊಟ್ಟ ಅಧಿಕಾರ ಅಲ್ಲ, ಛಲದಿಂದಲೇ ಈ ಅಧಿಕಾರವನ್ನು ನಾನು ಪಡೆದ ಕಾರಣ ಛಲದಂಕ ಗೌರವ ಎಂಬ ನೆಗಲ್ತೆಗೆ ಪಾತ್ರ. ಏನು ಮಾಡೋಣ? ನಮ್ಮ ಅಧಿಕಾರಕ್ಕೆ ಅಡ್ಡವಂತಹ ನಮ್ಮ ತಮ್ಮಂದಿರು ಪಾಂಡವರು ಅವರು ಹುಟ್ಟಿದ ಕ್ಷಣ ಅವರನ್ನು ಕೊಲ್ಲಬೇಕೆಂಬ ಹಾಗೆ ಬಹಳಷ್ಟು ಪ್ರಯತ್ನವನ್ನು ಮಾಡಿದರು. ನನ್ನ ಯಾವುದೇ ಒಂದು ಪ್ರಯತ್ನವೂ ಕೂಡ ಕೈಗೂಡದೆ ಹೋಯಿತು. ಏನೋ ಭೀಷ್ಮಾಚಾರ್ಯರು ಅವರನ್ನೆಲ್ಲ ಸಲಹಿದ್ರು, ಬೇಕಾದಂತಹ ಮಾರ್ಗದರ್ಶನವನ್ನು ಮಾಡಿದ್ರು. ಆಮೇಲೆ ಬೆಳೆಯುತ್ತಾ ವೈರತ್ವವು ಹೆಮ್ಮರವಾಗಿ ಆಯಿತು. ಇಂತಹ ಸಂದರ್ಭದಲ್ಲಿ ಇವರನ್ನು ಹೇಗೆ ಕೊಲ್ಲುವುದು ಹೀಗೆ ಆಲೋಚನೆ ಮಾಡಿದಂತಹ ನಾನು ಕರ್ಣನ ಸಹಾಯದಿಂದ ಅರಗಿನ ಆಲಯವನ್ನು ನಿರ್ಮಾಣ ಮಾಡಿ ಮನೆಗೆ ಬೆಂಕಿ ಕೊಟ್ಟು ಆ ಮೂಲಕವಾಗಿ ಕೊಲ್ಲಿಸಬೇಕೆಂಬ ಹಾಗೆ ಪ್ರಯತ್ನವನ್ನು ಮಾಡಿದೆ. ಅಲ್ಲಿಯೂ ಕೂಡ ನನ್ನ ಪ್ರಯತ್ನ ನಿಷ್ಫಲವಾಗಿ ಹೋಯಿತು. ಏನೋ 5 ಮಂದಿ ಪಾಂಡವರನ್ನು ಆ ಭೀಮ ರಕ್ಷಣೆ ಮಾಡಿದಂತೆ. ಆಮೇಲೆ ಅರಗಿನ ಆಲಯದಿಂದ ಓಡಿ ಹೋದಂತಹ ಆ ಪಾಂಡವರು ದ್ರೌಪದಿಯನ್ನು ಮದುವೆ ಆಗ್ಬೇಕಾ? ಇದು ಒಂದು ವಿಷಯ ಅಲ್ಲ.
5 ಮಂದಿ ಒಬ್ಬ ಆಕೆಯನ್ನು ಮದುವೆ ಆದದ್ದು. ಆದ್ರೂ ಕೂಡ ಅವರಿಗೆ ಸೂಜಿ ಮೊನೆಯನ್ನು ಕೂಡ ಮೊನೆಯಷ್ಟು ಸ್ಥಳವನ್ನು ಕೂಡ ಕೊಡುವುದಿಲ್ಲ ಅಂತ ಆಲೋಚನೆ ಮಾಡಿದೆ. ಆದ್ರೆ ನನ್ನ ಅಪ್ಪ ಹೇಳಿದ ಕಾರಣ ಆ ಇಂದ್ರಪ್ರಸ್ಥ ಎಂಬ ಸ್ಥಳವನ್ನು ಅವರಿಗೆ ಬಿಟ್ಟುಕೊಟ್ಟಿದ್ದೇನೆ. ನೋಡೋಣ ಏನಾಗ್ತದೆ ಅಂತ ನಾನು ಅದನ್ನೆಲ್ಲ ಯೋಚನೆ ಮಾಡುವುದು. ನನ್ನ ಸಂಸಾರದ ಬಗ್ಗೆ ಯೋಚನೆ ಮಾಡಿದಾಗ ಮನಸ್ಸಿಗೆ ಬಹಳಷ್ಟು ಲಗ್ನ ಅತಿಶಯ ಎಸಗಲ್ಕೆ ಭಾನುಮತಿ ಎಂಬ ಆಕೆಯನ್ನು ಮದುವೆ ನಮ್ಮ ದಾಂಪತ್ಯ ಜೀವನದ ಕುರುವಾಗಿ ಹೆಣ್ಣು ಮಗಳ ಬೋಳು ಹುಟ್ಟಿತು. ಲಕ್ಷಣವಂತೆಯಾದಂತಹ ಹೆಣ್ಣು ಮಗುವಿಗೆ ಲಕ್ಷಣೆ ಎಂಬ ಹೆಸರನ್ನು ಕೊಟ್ಟಿದ್ದೀರಿ. ನಮ್ಮ ಯೋಗ್ಯತೆಗೆ ಸರಿಯಾಗಿ ಏನು ಬೇಕು ಅದನ್ನೆಲ್ಲ ಕೊಡಿಸಿದ್ದೇನೆ, ವಿದ್ಯೆಯನ್ನು ಪಠಿಸಿದ್ದೇನೆ. ಹಾಗಿರುವಾಗ ಈ ಸರ್ವಾಂಗ ಸುಂದರಿಯಾದಂತಹ ನನ್ನ ಮಗಳು ಈಗ ಪ್ರಾಯ ಪ್ರಬುದ್ಧಿಯಾಗಿದ್ದಾಳೆ. ಇಂತಹ ಸಂದರ್ಭದಲ್ಲಿ ಯೋಗ್ಯ ವರನನ್ನು ಹುಡುಕಿ ಮದುವೆ ಮಾಡಿಕೊಡಬೇಕಾದ್ದು ಅಪ್ಪನಾದಂತಹ ನನ್ನ ಆದ್ಯ ಕರ್ತವ್ಯ. ಹೀಗೆ ಆಲೋಚನೆ ಮಾಡಿದಂತಹ ನಾನು ಆಕೆಗೆ ಮದುವೆ ಮಾಡಬೇಕೆಂಬ ಹಾಗೆ ಆಲೋಚನೆ ಮಾಡಿದ್ದೇನೆ. ಅಲ್ಲ, ಕೌರವೇಶ್ವರನ ಮಗಳನ್ನು ವರಿಸಲಿಕ್ಕೆ ಬಹಳಷ್ಟು ಮಂದಿ ಇರಬಹುದು, ಹಾಗಾಗುವುದಿಲ್ಲ. ಯಾಕೆಂದ್ರೆ ನನ್ನ ಮಗಳು ಲಕ್ಷಣವಂತೆ, ವಿದ್ಯಾ ಬುದ್ಧಿಯನ್ನು ಸರಿಯಾಗಿ ತಿಳಿದವಳು. ಅಂತವಳು ಅವಳಿಗೆ ಯಾರು ಬೇಕು ಅವರನ್ನು ವರಿಸುವಂತಹ ಹೊಣೆಗಾರಿಕೆಯನ್ನು ಕೊಟ್ರೆ ನನ್ನ ಒಂದು ತಲೆಯ ಭಾರ ಕೆಳಗೆ ಇಳಿಸಿದಾಗ ಆಗ್ತದೆ. ಆದ್ದರಿಂದ ಇಂದು ಸ್ವಯಂವರ ಎಂಬ ಹಾಗೆ ನಾನು ಏರ್ಪಾಡು ಡಂಗುರ ಸಾರುವುದು. ಲಕ್ಷಣೆಗೆ ಸ್ವಯಂವರ ಹಸ್ತಿನಾವತಿಯಲ್ಲಿ ವೀರಾದಿ ವೀರರು ಯೋಗ್ಯತಾವಂತರು ಬಂದು ಸೇರಬಹುದು. ನನ್ನ ಮಗಳು ಯಾರನ್ನು ವರಿಸ್ತಾಳೋ, ಯಾರ ಮೇಲೆ ಮನಸ್ಸು ಮಾಡುತ್ತಾಳೋ ಅವಳನ್ನು ವರಿಸಬಹುದು. ಹೀಗೆ ಡಂಗುರ ಸಾರಿದ್ರೆ ಸುಲಭದ ದಾರಿ. ಆದ್ದರಿಂದ ತಡ ಮಾಡುವುದಲ್ಲ, ಆ ಬಗ್ಗೆ ಡಂಗುರ ಸಾರ್ತೇನೆ. ರಾಕ್ಷಸನನ್ನು ಕೊಂದು ಮಗಳನ್ನು ಸಂತೋಷವಾಯಿತು. ನೀವು ಡಂಗೂರ ಸಾರಿದ್ದೀರಂತೆ. ಹೌದೌದು. ಮಗಳನ್ನು ಅಪಹರಿಸಿದವನನ್ನು ಯಾರಾತ ಕೊಂದು ಮಗಳನ್ನು ಪುನರಪ್ಪಿ ತಂದೊಪ್ಪಿಸುತ್ತಾನೆ. ಅವಳಿಗೆ ನನ್ನ ಮಗಳನ್ನು ಮದುವೆ ಮಾಡಿ ಕೊಡುವುದು ಅಂತ ಬಂದ ಅವನನ್ನು ಸಂಹರಿಸಿದ್ದಾಯ್ತು, ಮಗಳು ನಿಮಗೆ ಒಪ್ಪಿಸಿ ಆಯ್ತು. ಒಳ್ಳೆ ಕೆಲಸ ನೀನು ಮಾಡಿದೆ, ಸಂತೋಷವಾಯ್ತು. ಆದ್ರೆ ನಾನು ಮಗಳನ್ನು ಮದುವೆ ಮಾಡಿ ಕೊಡ್ಬೇಕಲ್ಲ, ಕುಲಗೋತ್ರವನ್ನು ತಿಳಿದುಕೊಡ್ಬೇಕಾದ ಕರ್ತವ್ಯ. ನೀನು ಯಾರು, ನಿನ್ನ ಹೆಸರೇನು, ನಿನ್ನ ಕುಲ ಹೇಳಬಹುದೇ? ಯದು ಕುಲದಿ ಪುಟ್ಟಿರುವ ಮದನ ಪೀತ ಜಾಂಬವತಿ
ಫಲಪತ್ರನೊದಗಿಸಿದ ದುರವಿದ್ಯೆ ಕದನ ಕಲ್ಲಿ ಫಲಪತ್ರನೊದಗಿಸಿದ ದುರವಿದ್ಯೆ ಮುದವನಾದಯ ಸುತೆಯ ನೀಯೇ ಯದು ಕುಲದಿ ಪುಟ್ಟಿರುವ ನಿಮಗೆ ನಾನು ಹೇಳಬೇಕಾಗಿಲ್ಲ ವಿಳಾಸ ಇಲ್ಲ, ಪರಿಚಯ ಇಲ್ಲ. ಅದೇ ನನ್ನ ಪರಿಚಯ ಇಲ್ಲದಿರುವ ಕಾರಣ ನಾನು ಯಾರು ಎಂದು ಕೇಳುವ ಕುತೂಹಲ. ಯಾವ ಕುಲದಲ್ಲಿ ಹುಟ್ಟಿದೆ? ತಂದೆ ಯಾರು? ತಾಯಿ ಯಾರು? ಬಂಧು ಬಳಗ? ನಮ್ಮ ಕುಲದ ಇತಿಹಾಸವೇ ಯದುಕುಲ. ಯದುಕುಲ? ಹೌದಾ? ಹಾಗಾಗಿ ನಿಮಗೆ ಗೊತ್ತಿದೆ ಅಂತ ಅದಕ್ಕೆ ನಾನು ಆರಂಭಿಸಿ. ಯದುಕುಲದ ಬಗ್ಗೆ ಗೊತ್ತುಂಟು ಸ್ವಲ್ಪ. ಯದುಕುಲದಲ್ಲಿ ಹುಟ್ಟಿದ. ಯದುಕುಲದಲ್ಲಿ ಹೌದು. ಕೃಷ್ಣ ಅವರ ಹೆಂಡತಿ ಕೃಷ್ಣ 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 ಹೆಂಡತಿ ಜಾಂಬವತಿ, ಜಾಂಬವಂತನ ಮಗಳು. ಅವರಿರುವರ ಪ್ರೀತಿಯ ಸುಕುಮಾರನ. ನಿನ್ನ ಹೆಸರು? ಸಾಂಬ ಅಂತ ನನ್ನ ಹೆಸರು. ಯದುಕುಲದಲ್ಲಿ ಹುಟ್ಟಿದ ದೊಡ್ಡಪ್ಪ ಬಲರಾಮ ಅವರಿಂದಲೇ ಧನುರ್ವಿದ್ಯೆಯನ್ನು ಕಲಿತದ್ದು. ಈಗ ಪ್ರಯೋಜನಕ್ಕೆ ಒದಗಿ ಬಂತು. ಅವನು ನನ್ನ ಕಾಡಾಕಾಡಿಯಾಗಿ ಪವರವನ್ನು ಕೊಟ್ಟು ನಿಮ್ಮ ಮಗಳನ್ನು ಬಿಡಿಸಿಕೊಂಡು ಬಂದಿದ್ದೇನೆ. ಬೇಗ ಕರಡಿ ಜಾಂಬವಂ ಪೊರೆದ ಶಿವಂಶಕ್ಕಿಂದು ಆದ್ರೂ ನೀನು ವೀರ. ಸಮಾಧಾನ ಉಂಟು ನನಗೆ. ಒಳ್ಳೆಯದು. ಆದ್ರೆ ನಿನ್ನ ಕುಲಗೋತ್ರವನ್ನು ತಿಳಿದುಕೊಂಡಾಗ ಯದುಕುಲ ಅತೀ ತುಚ್ಛ ಕುಲ, ಅದು ಕೆಟ್ಟ ಕುಲ. ಯದುಕುಲದಲ್ಲಿ ಹುಟ್ಟಿದವರು ಒಳ್ಳೆಯವರು ಯಾರೂ ಇಲ್ಲ. ಹೌದು ಹೌದು. ಆ ಕೃಷ್ಣ ಇದ್ದಾರಲ್ಲ, ಅವನು ಯಾರು ಪ್ರಯೋಜನ ಇಲ್ಲ. ಹೌದೇನೋ? ಅದು ಬಿಡೋಣ. ನೀನು ಜಾಂಬವತಿಯ ಮಗ. ಮಗ ಜಾಂಬವತಿ ಕರಡಿ. ಅದು ಅಜ್ಜ, ನಮ್ಮ ಅಜ್ಜ ಕರಡಿ. ಹೌದಲ್ವಾ? ಅಜ್ಜ ಆ ಕರಡಿಗೆ ಹುಟ್ಟಿದವ ಯಾರು? ಅಲ್ಲ, ಹಾಗೆ ಹೇಳ್ಬೇಕು. ಕರಡಿಯ ಜಾತಿ ಅದು. ಕರಡಿ ಜಾತಿ ಅಲ್ಲ, ಯಥಾರ್ಥ ಹೇಳ್ಬೇಕಾ? ನಮ್ಮ ಹಿನ್ನೆಲೆ ಹೇಳಿದ್ರೆ ನಾವು ಬ್ರಹ್ಮ ವಂಶದವರು. ಬ್ರಹ್ಮ ವಂಶದವರು ಅಂತ. ಯಾವ ಬ್ರಹ್ಮ ವಂಶ? ಮತ್ತೆ ಜಾಂಬವಂತ ಯಾರ ಮಗ? ಬ್ರಹ್ಮ ವಂಶ ಇರಬಹುದು. ಮತ್ತೆ ಬ್ರಹ್ಮನ ಮಗ. ಸಂಬಂಧ ಆಗುವುದಿಲ್ಲ ಅಂತ ಹೇಳುದು. ಮತ್ತೆ ಹೇಗೆ? ನಾವು ಕ್ಷತ್ರಿಯರು. ಸಾಂಬ ಆ ಜಾಂಬವತಿಯ ಮಗಳು ನೀನು. ಹೌದಲ್ವಾ? ಆ ಕೃಷ್ಣನಿಗೆ ತಲೆ ಸರಿ ಇಲ್ಲ. ತಲೆ ಸರಿ ಇಲ್ಲ ಅಂತ ಹೇಳ್ತೇನೆ. ಯಾಕೆ? ಯದುಕುಲದಲ್ಲಿ ಅವ ಹುಟ್ಟಿದ್ದಾನೆ. ಹೋದದ್ದೆಲ್ಲ ಮದುವೆ ಆಗುದು. ಕರಡಿಯ ಮಗಳು ಆಗ್ತದೆ, ಮತ್ತೆ ಹುಲಿಯ ಮಗಳಿದ್ರೆ ಅದು ಆಗ್ತದೆ. ಯಾರ ಹೆಣ್ಣು ಆದ್ರೆ ಆದ್ದರಿಂದ ಆ ತುಚ್ಛ ಕುಲದಲ್ಲಿ ಹುಟ್ಟಿದಂತಹ ನಿನಗೆ ಮಗಳನ್ನು ಕೊಡಲಾರೆ. ಪೀತನೆಂದ ನುಡಿ ಕೇಳಿ ಸುತೆಯೆಂದಳ ಕ್ಷಣ ಹಿತವಲ್ಲವಿದು ಜನಕ ಪಥ ಬದಲಿಸಲೇಕೆ ಅತಿ ಪರಾಕ್ರಮಗಿತ್ತು ಮತಿಯುತ ಎಂದೆನಿಸು ನೀ ಮತಿಯುತ ಎಂದೆನಿಸು ಪಿತನೆಂದ ನುಡಿ ಕೇಳಿ. ಏನಪ್ಪ ಇದನ್ನ ನೋಡ್ಬೇಡ, ಅವನ ಮುಖ ನೋಡ್ಬೇಡ. ಮುಖ ನೋಡ್ಬೇಡ, ಇದು ನಿನ್ನ ಮಾತೆ ಹೇಳು. ಸರಿಯಾಗಿ ಯೋಚನೆ ಮಾಡು. ಯಾವುದೊಂದು ಕಾರ್ಯವನ್ನು ಮಾಡಬೇಕಿದ್ರೆ ಸಾವಿರಾರು ಬಾರಿ ಯೋಚನೆ ಮಾಡ್ಬೇಕಂತೆ, ಕಣ್ಣಿಟ್ಟು ಕಾಲಿಡಬೇಕಂತೆ. ಅದನ್ನು ನಾನು ನಿನಗೆ ಎಷ್ಟು ಸಲ ಹೇಳಿದ್ದೇನೆ. ಹೌದಪ್ಪ, ನಿನ್ನ ಮಗಳ ಹೌದು. ನೀವು ಮಾಡಿದಂತ ಕಾರ್ಯ ಹೇಗಾಯ್ತು ಎಂಬಂತ ವಿಚಾರವನ್ನು ಅರ್ಥೈಸಿಕೊಂಡೇ ನೀನು ಏನು ಮಾಡಿದ್ದಾನೆ. ತುಂಬಿದ ಸಭೆಯಲ್ಲಿ ಆ ರಾಕ್ಷಸನ ಕೈಗೆ ಕೈಕಿ ತನ್ನದನ್ನ ಎಳೆದುಕೊಂಡು ಹೋದ. ನನಗೆ ನನ್ನ ಮಗಳನ್ನು ಯಾರಿಗೆ ಕೊಡ್ಬೇಕು ಅಂತ ಗೊತ್ತಿಲ್ವ? ಹೌದಲ್ವಾ? ಆ ದಶೆಯಲ್ಲಿ ನೀವೊಂದು ಪ್ರತಿಜ್ಞೆಯನ್ನು ಮಾಡಿದ ಹೇಗೆ? ಆ ರಾಕ್ಷಸನ್ನು ಯಾರು ಸಾಯಿಸ್ತಾ
ಹೇಳಿದ್ದಾರೋ ಅವರಿಗೆ ನನ್ನ ಮಗಳನ್ನು ಕೊಡುವುದಂತ. ಮಗಳ ಮೇಲೆ ಅತಿಯಾದ ಮಮತೆಯಿಂದ ಈ ಮಾತನ್ನು ಹೇಳಿದ್ದು. ಹೇಳಿದ ಹೌದು ಹೌದು. ಆದ್ರಪ್ಪ ಈಗ ಮಾಡಿದ ಯಾರು? ಆ ಕಾರ್ಯವನ್ನು ಎಸಗಿದವರವರು. ಅವರಿಗೆ ಕೊಡಬೇಕಾದಂತಹ ಕರ್ತವ್ಯ ಪಾಲಿಗುಂಟು. ಅದನ್ನು ಬಿಟ್ಟು ಎದುಕುಳದ ಬಗ್ಗೆ ನೀವು ನಿಂದಿಸ್ತಾ ಇದ್ದೀರಿ, ಜರಿತಾ ಇದ್ದೀರಿ. ನಿಂದನೆ ಯಾಕಪ್ಪ? ಮುಖ್ಯ ಕಾರಣ ಕೃಷ್ಣ. ನಿಮ್ಮ ಮಗನ ಪ್ರಾಣ ಮತ್ತು ಮಾನವನ್ನು ಕಾಪಾಡಿದಂತ ಪುಣ್ಯಾತ್ಮರವರು, ಅವರನ್ನ ಪಾಲಿಗೆ ದೇವರೆಂದು ನಾನು ತಿಳಿದುಕೊಂಡಿದ್ದೇನೆ. ಆ ದೇವರಿಗೆ ನನ್ನ ಕೊಟ್ಟು ವಂಶದ ಯೋಗ್ಯತೆಗೆ ವಂಶದ ಯೋಗ್ಯತೆ ಸಂಸ್ಥಿತಿಯಲ್ಲಿರ್ಬೆ ಎಂದೇನೆ ಗೌರವ ಧ್ವಂಸ ಕೈಯುವುದೇನೆ. ನೀನು ಲಕ್ಷಣವಂತೆ, ವಿದ್ಯಾಬುದ್ಧಿಗಳನ್ನು ಸರಿಯಾಗಿ ತಿಳಿದವಳು, ಅದರಲ್ಲೂ ಕೌರವನ ಮಗಳು, ಛಲದಂಕ ಕೌರವನ ಸುತೆಯಾಗಿ ಈ ರೀತಿ ಮಾತನಾಡುವುದೇ ಯೋಚನೆ ಮಾಡಿ ಮಾತಾಡ್ತಾ ಇದ್ದಾರೆ. ನಿನ್ನನ್ನು ಯಾರಿಗೆ ಹೇಗೆ ಕೊಡಬೇಕೆಂಬ ಹಾಗೆ ನಾನು ಆಳವಾಗಿ ಅರ್ಥ ಮಾಡಿಕೊಂಡಿದ್ದೇನೆ. ಇವ ಒಬ್ಬ ಅವ ರಕ್ಕಸನನ್ನು ಕೊಂದ ಮಾತ್ರಕ್ಕೆ ಈ ಕೆಟ್ಟ ಯದುಕುಲದಲ್ಲಿ ಹುಟ್ಟಿದಂತಹ ಈ ಕರಡಿಯ ಕುಲದಲ್ಲಿ ಇದ್ದಂತಹ ಇವರಿಗೆ ಯಾವತ್ತೂ ಕೊಡಲಾರೆ. ಕನ್ನೆಯ ತನ್ನ ರಥವ ನಡೆಸಿ ಮಾವ ಸತ್ತು ಹೋದ. ಆ ಯೋಗ್ಯತೆ ನಿನಗಿಲ್ಲ ಮಾವ ಅಂತ ಕರೆಸಿಕೊಳ್ಳಿಕ್ಕೆ. ಮತ್ತೆ ಕೌರವ ಜೀವಂತವಾಗಿದ್ದಾನೆ. ನನ್ನ ಮಗಳನ್ನು ಕೊಟ್ಟಲ್ಲ ನಾನು ನಿನ್ನೇ ಮಾವ. ನಾನು ಕೊಡಲಾರೆ. ನನಗೆ ಅಳಿಯನಲ್ಲ. ಅಳಿಯನಲ್ಲ ಅಲ್ಲ, ನಾನು ಅಳಿಯ. ನಾನು ಅಳಿಯ ಅಂತ. ಹೇಗೆ ಅಳಿಯ? ನೀ ಅಳಿಯನಲ್ಲ ನನಗೆ. ಅದೇ ಸಾಯುವುದಿಲ್ಲ ಅಂತ ಹೇಳಿದ್ದು. ಓಹೋ, ಅದು ನೀನು ಹೇಳುವುದು. ಈಗ ನಿನ್ನ ಮಗಳನ್ನು ಕೊಡುವಾಗ ನಮ್ಮ ಕುಲ ಎದ್ದು ಕಾಣುತ್ತದೆ. ಹೌದು, ನಮ್ಮ ಅಪ್ಪ ಮಾಡಿದ್ದು ಕಾಣುತ್ತದೆ. ನಿನ್ನ ಮಗಳನ್ನು ಅಪಹರಣ ಮಾಡುವಾಗ ಮತ್ತೊಂದು ವಿಚಾರ ಏನು, ಒಂದು ವೇಳೆ ನೀನೇ ಹೋಗಿ ರಾಕ್ಷಸರನ್ನು ಕೊಲ್ಲುತ್ತಿ ಎಂಬ ವರ್ತಮಾನ ಸಿಗುತ್ತಿದ್ದೆ ನೀನು ಬೇಡ ಅಂತ ನಾನು ಹೇಳ್ತಿದ್ದೆ. ಹೌದೌದು, ಇದು ನಮ್ಮ ಕಾರ್ಯ ಆದ ಮೇಲೆ ಕತ್ತೆಗಳಾದ್ರೂ ವಾಸಿ ಅಂತ ಹೇಳ್ತಾರಂತೆ. ಹಾಗೆ ನಿನ್ನ ಕಾರ್ಯ ಆದಲ್ಲಿವರೆಗೆ ಮಾತ್ರ ಹಾಗೆ. ಇಲ್ಲದಿದ್ರೆ ನಿನ್ನ ಮಗಳನ್ನು ಅಪಹರಣ ಮಾಡುವಾಗ ಯಾರು ಕೂಡ ಅವಳನ್ನು ಬದುಕಿಸಿದ್ರೆ ಆಗುತ್ತದೆ ನಿನಗೆಲ್ವಾ? ನೀನು ಹೇಳಬೇಕಾದ್ದು ಹೇಗೆ ಹೇಗೆ ಯದುಕುಲದವರು ಆಗಬಾರ್ದು, ಯದುಕುಲದವರಿಗೆ ನನ್ನ ಮಗಳನ್ನು ಕೊಡುವುದಿಲ್ಲ, ಅವರಪ್ಪನನ್ನು ಬಿಟ್ಟು. ಅವಸರಕ್ಕೆ ಎಲ್ಲಿ ಗೊತ್ತಾಗ್ತದೆ ಹೇಳು. ಅವಸರ ಆಯ್ತು, ನಾನು ಸ್ವಲ್ಪ ಮಾಡಿದ್ದು. ಮಗಳನ್ನು ಕೊಡ್ತೇನೆ ಅಂತ ಹೇಳುವಾಗ ಇದೇ ನಾಲಿಗೆ ಮಾತಾಡಿದ್ದು. ಹೌದು, ಮಾತು ಆಡಿದ್ರೆ ಹೋಯ್ತು, ಮುತ್ತು ಒಡೆದ್ರೆ ಹೋಯ್ತು, ಗೊತ್ತಿಲ್ಲ ನಿನಗೆ. ಈಗ ನನ್ನ ಅಪ್ಪ ಮಾಡಿದ್ದು ತಪ್ಪು ಅಂತ ಕಾಣ್ತದೆ, ನೀನು ಮಾಡಿದ್ದು ತಪ್ಪು ಅಂತ ನಿನಗೆ ಗೊತ್ತಾಗುದಿಲ್ಲ. ನಾನು ಯಾವ ತಪ್ಪು ಮಾಡಿದ್ದೇನೆ? ಏನು ಮಾಡಿ ಪಾಂಡವರಿಗೆ ಏನು ಮಾಡಿಲ್ಲ ನೀನು? ಏನು ಅನ್ಯಾಯ ಮಾಡಲಿಲ್ಲ ಪಾಂಡವರಿಗೆ? ಅನ್ಯಾಯ ನಾನು ಮಾಡಲಿಲ್ಲ. ಮತ್ತೆ ಯಾರು ಮಾಡಿದ್ದು? ಅವರೇ ಅನ್ಯಾಯ ಮಾಡ್ಲಿಕ್ಕೆ ಹೊರಟದ್ದು. ಎಂತ ಅನ್ಯಾಯ ಮಾಡ್ಲಿಕ್ಕೆ ಹೊರಟ? ಆದ್ರೂ ಕೂಡ ಇಷ್ಟು ಅನ್ಯಾಯ ಮಾಡಿದ್ರು ಕೂಡ ಒಂದು ಸ್ವಲ್ಪ ಇಂದ್ರವಸ್ತ್ರ. ಯಾಕೆ ಇದ್ದದ್ದು? ಅವರು ಅನ್ಯಾಯ ಮಾಡ್ಲಿಲ್ಲ. ಅಲಗಿನಾಲಯದಲ್ಲಿ ಸುಡುವುದಕ್ಕಾಗಿ ಎಲ್ಲ ಮನ ಮಾಡಿದ್ದು ಎಲ್ಲ ಬೇಡಬೇಕಾ ಮಾಡಬಾರ್ದನ್ನೆಲ್ಲ ಮಾಡಿ ಈಗ ನಮ್ಮ ಕುಲದ ಬಗ್ಗೆ ಮಾತಾಡ್ತೇವೆ. ನಿನ್ನ ಮುಂಭಾಗದಲ್ಲಿ ಆಡ್ತಾ ಇದ್ದೇನೆ ಪ್ರತಿಜ್ಞೆ. ಯಾವುದು? ನಿನ್ನ ಕಣ್ಣ ಮುಂಭಾಗದಲ್ಲಿ ನಿನ್ನ ಮಗಳಾದಂತ ಲಕ್ಷಣ ಅವಳನ್ನು ಮದುವೆ ಆಗುತ್ತೇನೆ. ನಿನಗೆ ಸಾಮರ್ಥ್ಯ ಉಂಟು ಅಂತ ನೋಡ ಬಿಡಿ. ನೀನು ಗಂಡು ಸಾಧ್ರೆ ಅವಳನ್ನು ಕರ್ಕೊಂಡು ಹೋಗಿ ನೋಡೋಣ. ನೀನು ಸವಾಲ ನಿನ್ನದ್ದು. ಸವಾಲ ಎಲ್ಲ ಇದ್ದದ್ದು ಹೋಯ್ತು, ಮಾನ ಮರ್ಯಾದೆ ಹೋಯ್ತು, ಅದು ಕೂಡ ತುಂಬಿದಂತಹ ಸಭೆ. ಇವರೆಲ್ಲ ಏನು ಮಾಡ್ತಾ ಇದ್ರು?
ವರ್ಣದ ಬಗ್ಗೆ ಚರ್ಚೆ ಮಾಡಿ ನನ್ನ ಮಗಳನ್ನು ಆ ಸಾಮ ಹಿಡಿದುಕೊಂಡು ಹೋದ. ನೀನು ಹೇಗಾದ್ರೂ ಮಾಡಿ ನಮ್ಮವರನ್ನು ಸೇರಿಸಿಕೊಂಡು ಆತನನ್ನು ಕೊಂದು ಮಗಳನ್ನು ಕರೆತರಬೇಕು. ಹೋಗು ಹೋಗು. ಎಲ್ಲಿ ದುಶ್ಯಾಸನ? ಗುರುದೇವ ವರ ದಿವ್ಯ ಚರಣ ಸ್ಪರ್ಶದಿ ಗುರುಧರೆಗೆಂದು ಪಾವನವಾಯ್ತು. ಹರದೊಳೆಮ್ಮೆಡೆ ಪಾದ ಬೆಳೆಸಿದ ಪರಿಪೇಳು, ಹರದೊಳೆಮ್ಮೆಡೆ ಪಾದ ಬೆಳೆಸಿದ ಪರಿಪೇಳು. ಮೊದಲಾಗಿ ವಂದಿಸಿದ್ದೇನೆ. ಶುಭವಾಗಲಿ. ಎದ್ದೇಳು ಎದ್ದೇಳು. ಅನಿರೀಕ್ಷಿತವಾಗಿ ತಮ್ಮ ಬರೋಣ. ದ್ವಾರಪಾಲಕರು ನೀವು ಈ ಕಡೆ ಬಂದಿದ್ದೀರಿ ಎಂಬ ವರ್ತಮಾನವನ್ನು ಹೇಳಿದಾಗ ಮನಸ್ಸಿಗೆ ಬಹಳಷ್ಟು ಸಂತೋಷ ಆಗಿ ಅದು ಕಾಣಿಕೆಯನ್ನು ಕೊಟ್ಟಿದ್ದೇನೆ. ಸಂತೋಷದಿಂದ ಸ್ವೀಕಾರ ಮಾಡಬೇಕು. ಸರಿ ಗುರುಗಳೇ, ನೀವು ಎಲ್ಲಿಗಾದ್ರೂ ಹೋಗೋರು ಈ ಕಡೆ ಬಂದಿರಿ ಅಥವಾ ಶಿಷ್ಯರಾದಂತಹ ನನ್ನಲ್ಲಿ ಏನಾದ್ರೂ ವಿಷಯವನ್ನು ತಿಳಿಸಿ ಮಾತಾಡಿ ಹೋಗ್ಬೇಕೆಂಬ ಉದ್ದೇಶದಿಂದ ಬಂದಿರಿ. ತಿಳಿಯದು ನನ್ನ ಜನ್ಮ ಸಾರ್ಥಕತೆ ಆಯ್ತು. ಏನು ಬಂದಿರಿ? ಬಲರಾಮ ತೋಷದುಳು ಪುತಲುದ ನಾರಿಗೆ ಸಂತಸವಾತೆನೋ ನಾರಿಗೆ ಸಂತಸವಾತೆನೋ ತಿಳುಗುವಿನ ಬಂದೊಲವ ತಿಳುಗುವಿನ ಬಂದೊಲವ ಕಾರಣ ಇಲ್ಲದೆ ನಾಗಾಡ್ತೇನೆ ನಾನು. ಅದು ಏನಾದ್ರು ಕಾರಣ ಇತ್ತು? ಕಾರಣ ಉಂಟು. ಶಾಬಾಸ್. ನಾನು ಯೋಚಿಸಿದ್ದೆ ಹೀಗೆಲ್ಲ ಮಾಡ್ಲಿಕ್ಕಿಲ್ಲ ಕೌರವ. ನಾನು ಬಿತ್ತಿದ ಬೀಜ ಹಾಗೆಲ್ಲ ವಿಷಫಲ ಕೊಡ್ಲಿಕ್ಕಿಲ್ಲ ಅಲ್ವೇ? ನನ್ನ ನಿರೀಕ್ಷೆ ಸುಳ್ಳಾಗ್ಲಿಲ್ಲ. ಓಡಾಡಿಕೊಂಡು ಬಂದಿ ಅಲ್ವಾ ಇಲ್ಲಿವರೆಗೆ? ಹಸ್ತಿನಾವತಿಯ ಹೊರಬಾಹೆಗೆ ಒಟ್ಟಿಗೆಲ್ಲ ಇದ್ದಾರೆ ನಿನ್ನವರು. ಕೆಲವರೆಲ್ಲ ಬರುವಾಗ ನಾನೇ ಕಾಯುವುದು. ಇದು ಹಾಗಲ್ಲ. ನೀವು ಬಂದಂತ ವರ್ತಮಾನ ತಿಳಿದು ಮೊದಲಾಗಿ ನಾನು ಬಂದೆ. ಅದು ನಮ್ಮ ಕ್ರಮವೇ ಆಗಿ. ಹೌದು. ನಾವು ನಮಗೆ ಉಳಿದವರು ಕಾಯುವುದಲ್ಲದೆ ನಾವು ಕಾಯುವ ಕ್ರಮವೇ ಇಲ್ಲ. ಹೌದು. ಅಂದ್ರೆ ನಮಗೆ ಅಷ್ಟು ಹೊತ್ತು ಇಲ್ಲ. ಹೌದು. ಈಗ ಬಂದಿದ್ದೇನೆ. ಸಂತೋಷ ಆಯ್ತು. ನನಗೆ ಬಹಳ ಸಂತೋಷ ಆಯ್ತು. ಹೌದು. ನಾನು ಊಹಿಸಿದ್ದಕ್ಕಿಂತಲೂ ಹೆಚ್ಚಿನ ಉಪಚಾರ ಮಾಡಿದ್ದೀನಿ. ಹೌದು. ಶಿಷ್ಯ ಅಂದ್ರೆ ನೀವು ಧನ್ಯವಾದ. ಹುಟ್ಟು ಸೌಭಾಗ್ಯವಂತ. ಎಲ್ಲಿಯವರೆಗೆ ಅಂತ ಕೇಳಿದ್ರೆ ನಿನಗಿರುವ ಸೌಭಾಗ್ಯ ಬೇರೆ ಯಾರಿಗೆ ಉಂಟು? ಸದ್ಯಕ್ಕೆ ಯಾರಿಗಿಲ್ಲ. ಅಭಿಷೇಕ ಆದವರೇ ಕಾಡಿನಲ್ಲಿ ಅಲೆದಾಡ್ತಾ ಇದ್ದಾರೆ ಅಲ್ವೇ? ಅಭಿಷೇಕ ಆಗದೆ ನೀನು ಕುಳಿತುಕೊಂಡೊಂದು ಮೆರೆಯುವ ಪರಿ ನೋಡು. ಅದಲ್ವ ನಿಜವಾದ ವರ್ಚಸ್ಸು. ದೇವರಾಜ ಅಭಿಷೇಕ ಆದವ ಕಾಡಿನಲ್ಲಿ ಕಾಡ ಬೇರಿಗೆ ತಲೆ ಇಟ್ಟು ಮಲಗುತ್ತಾ ಇದ್ದಾನೆ. ಹೌದು. ನಿನ್ನದೊಂದು ಯೋಗ ನೋಡು. ಇಡೀ ಚಕ್ರವರ್ತಿ ಪೀಠದಲ್ಲಿ ನಿಂತುಕೊಂಡು ಹಸ್ತಿನಾವತಿ ಅನಭಿಷಿಕ್ತ ದೊರೆ. ಎಷ್ಟೇ
ಏರ್ಲಿ ಹೇಗಲ್ಲೂ ತಲೆಗಿಂತ ಮೇಲೆ ಹೋಗ್ತದ ಅದಿಲ್ಲ ಅಲ್ವಾ? ನೀನು ಎಷ್ಟೇ ದೊಡ್ಡವಾಗು, ನೀನು ಶಿಷ್ಯ, ನಾನು ಗುರು. ಯಾವತ್ತೂ ಒಪ್ಪಿಕೊಳ್ತೇನೆ ಅಲ್ವಾ? ಅದರಲ್ಲೂ ನಾನು ಭಟ್ಟರ ಶಿಷ್ಯ. ಪಟ್ಟ ಶಿಷ್ಯ ಇರ್ಲಿಕ್ಕೆ ಅವನು ಕಲ್ತಿದ್ದಾನೆ ಸ್ವಲ್ಪ. ನಿನಗೆ ಆಗದವ ಭೀಮ, ನನಗೆ ಅವನ ಬಗ್ಗೆ ಅವ ಉಂಟಲ್ವಾ, ಅವನಿಗೆ ಗುರುಗಳಲ್ಲಿ ಮಾತಾಡ್ಲಿಕ್ಕೆ ಗೊತ್ತಿಲ್ಲ. ಹೌದಲ್ವ? ಇನ್ನಲ್ಲಿ ಸ್ವಲ್ಪ ಕಲಿಬೇಕು. ಮರ್ಯಾದೆ ಎಲ್ಲ ಕೊಟ್ಟು ಅಂದ್ರೆ ಅವ ಹುಟ್ಟಿದ ಕೂಡಲೇ ಕಲ್ಲಿಗೆ ಬಿದ್ದು ಕಲ್ಲು ಹೊಡೆದವ. ಅವ ಕಲ್ಲೊಡಿಲಿಕ್ಕೆ ಮಾತ್ರ ಆದೀತು, ಬಿಟ್ರೆ ಬೇರೆ ಯಾವುದಕ್ಕೂ ಆಗ್ಲಿಕ್ಕಿಲ್ಲ. ಅಲ್ಲ ನೀನು ಆಗಲ್ಲ, ಎಲ್ಲಿ ಹೇಗಿರ್ಬೇಕು ಸ್ಪಷ್ಟ ಗೊತ್ತಿದ್ದವ. ಈಗ ನಾನು ಬರುವುದಕ್ಕೆ ಕಾರಣ ಬಲವಾದದ್ದೇ ಉಂಟು. ಏನು ಕಾರಣ ಗೊತ್ತಾಗ್ಲಿಲ್ಲ. ಒಂದು ಸಣ್ಣ ಪ್ರಕರಣ ಆಯ್ತಂತೆ. ಏನು ಪ್ರಕರಣ? ನಮ್ಮ ಹುಡುಗ ಒಬ್ಬ ಬಂದಿದ್ದಂತೆ ಇಲ್ಲಿಗೆ. ನಿಮ್ಮ ಹುಡುಗ ಸಾಂಬ ಸಾಂಬ ಅವ ನಿಮ್ಮ ಹುಡುಗ ಗೊತ್ತಾಗ್ಲಿಲ್ಲ ನಿಮಗೆ ಸಂಬಂಧ? ನನ್ನ ತಮ್ಮನ ಮಗ, ಕೃಷ್ಣನ ಮಗ. ಬರೇ ನನ್ನ ತಮ್ಮನ ಮಗ ಅಲ್ಲ, ನನ್ನ ಶಿಷ್ಯ. ಅವ ಶಿಷ್ಯನ? ಹೌದವ. ಅದು ಹೇಳಿದ್ದು ಕೇಳಿದ್ದೇನೆ, ಬಲಭದ್ರನೊಡನೆ ವಿದ್ಯಾಭ್ಯಾಸವನ್ನು ಕಲಿತಿದ್ದ ಅಂತ ಯಾರೋ ಹೇಳಿ. ಆದ್ರೆ ಹೌದು, ಸತ್ಯ. ಅವನಿಗೆ ಗುರು ಹೌದು. ಒಂದು ರೀತಿಯಲ್ಲಿ ಅಪ್ಪನಿಗಿಂತ ಹೆಚ್ಚಿನ ಪ್ರೀತಿಯೂ ನನ್ನಲ್ಲಿ. ಎರಡು ಒಟ್ಟಿಗೆ ಸೇರಿದ್ರೆ ಗುರು ಅಪ್ಪ ಆಗ್ಲಿ. ಒಳ್ಳೇದು ಒಳ್ಳೇದು. ಎರಡೂ ನಾನೇ. ಹೌದು. ಈ ಭಾವದಿಂದ ಇಲ್ಲಿಯವರೆಗೆ ಅವನನ್ನು ಸಾಕಿದವ, ಲಾಲಿಸಿದವ. ಸ್ವಲ್ಪ ಏನು ಮನಕಷ ಆಯ್ತಂತೆ. ಅದು ಮಗಳಿಗೆ ಸ್ವಯಂವರ ಅಂತ ಏರ್ಪಾಡು ಮಾಡಿದೆ. ಸ್ವಯಂವರ ಮಂಟಪದಲ್ಲಿ ಒಬ್ಬ ರಕ್ಕಸ ಬಂದು ಆಕೆ ಅಪಹಾರ ಮಾಡಿಕೊಂಡು ಹೋದ. ಸರಿ. ಆಗ ಸ್ವಯಂವರದ ಕ್ರಮವೇ ಬೇರೆ ಮಾಡಿದೆ ನಾನು. ಯಾರು ಆ ರಕ್ಕಸನನ್ನು ಕೊಂದು ಮಗಳನ್ನು ತಂದ್ರೆ ಕರ್ಕೊಂಡು ಬಂದ್ರೆ ನಾನು ಅವನಿಗೆ ಮದುವೆ ಮಾಡಿ ಕೊಡ್ತೇನೆ ಅಂತ. ಸರಿ ಸರಿ. ಈ ಸಾಂಬ ಇದ್ದಲ್ಲ, ನೀವು ಹೇಳಿದ ಸಾಂಬ, ಕೃಷ್ಣನ ಮಗ. ಹೌದು. ಅವ ಆ ರಕ್ಕಸನನ್ನು ಕೊಂದು ಕರ್ಕೊಂಡು ಬಂದು ನನಗೆ ಮದುವೆ ಮಾಡಿಕೊಡು ಅಂತ. ಸರಿ ಉಂಟಲ್ಲ, ನೀನು ಮೊದಲೇ ಹೇಳಿದ್ಯಲ್ವ, ನೀನು ಅಷ್ಟು ಭರವಸೆ ಕೊಟ್ಟ ಮೇಲೆ ಸರಿ ಉಂಟದು. ಅಲ್ಲ ಈಗ ಸರಿ ಉಂಟಾ ತಪ್ಪು ಉಂಟಾ ದೊಡ್ಡ ವಿಷಯ ಅಲ್ಲ. ಆಗಿದೆ ಹೋಗಿದೆ. ಆದದರ ಬಗ್ಗೆ ಮತ್ತೆ ಮಾತಾಡಿ ನಾವು ಯಾಕೆ ಸುಮ್ಮನೆ ಅಭಿಪ್ರಾಯ ಭೇದ ಮಾಡಿಕೊಂಡು ಸುಮ್ಮನೆ ನಮ್ಮೊಳಗೆ ಒಂದು ಮನಸ್ಸಿಗೆ ಕರಕರಿ ಹಾಕುವ ಹಾಗೆ ವ್ಯವಹರಿಸುವುದು. ಅದು ಅಲ್ಲಿಗೆ ಮುಗಿದು ಇನ್ನು ಒಂದು ಒಳ್ಳೆಯದ್ರಲ್ಲಿ ಮುಗಿಸುವ. ಹೇಗೆ ಪುನಃ ನಾನು ಈ ವಿಷಯ ನಮ್ಮಲ್ಲಿಗೆ ಬರುವಾಗ ನಾನೇ ಹೊರಡಲಿಲ್ಲ, ಸ್ವಲ್ಪ ಹಿರಿಯರಲ್ಲೆಲ್ಲ ಸಂಭಾಷಣೆ ಮಾಡಿ ಬಂದಿದ್ದೆ. ಹೌದಾ? ನಮ್ಮ ಅಜ್ಜ ಉಗ್ರಸೇನನನ್ನು. ಉಗ್ರಸೇನರು ಹೇಳಿದ್ದಾರೆ. ಯಾರು? ಉಗ್ರಸೇನ ನಮ್ಮ ಅಜ್ಜ. ಅಂದ್ರೆ ಈಗ ಸರ್ವಾಧಿಕಾರಿ ಅವರೇ ಉಗ್ರಸೇನ. ಹೌದು. ದ್ವಾರಾವತಿಗೂ ಮೊದಲೇ ಕೃಷ್ಣ ಬಲರಾಮ ಲೆಕ್ಕಕ್ಕೆ ಮಾತ್ರ ಹಾಗಲ್ಲ. ಹಿರಿಯರು ಇರುವಾಗ ಈಗ ನೀನಿದ್ದ ಹಾಗೆ, ಧೃತರಾಷ್ಟ್ರ ಭೂಪತಿಗೆ ನೀನು ಲೆಕ್ಕಕ್ಕಿದ್ದ ಹಾಗೆ ನಾವು ಒಂದು ಇರುವುದಲ್ಲಿ. ದೊಡ್ಡವರು ಇರುವಾಗ ನಾವು ಹಾಗೆ ಲೆಕ್ಕ ತಪ್ಪಿ ವ್ಯವಹಾರ ಮಾಡ್ಲಿಕ್ಕೆ ಆಗ್ತದ? ಬೇಕಾಗ್ತದೆ. ಹಾಗಾಗಿ ನಾನು ಹೇಳಿದೆ. ಹೇಳುವಾಗ ಅವ್ರು ಹೇಳಿದ್ರು, ಸುಮ್ಮನೆ ನೀವೆಲ್ಲ ಕಾದಾಟ ಮಾಡಿಬಿಡಿ, ಸುಮ್ಮನೆ ಎಂತದಕ್ಕೆ ಮನಸ್ಸು ಹಾಳು ಮಾಡಿಕೊಂಡು ನಿಷ್ಠುರ ಕಟ್ಟಿಕೊಳ್ಳುವುದು. ಆ ಹುಡುಗ ಕೌರವನಿಗೆ ಹೇಳು, ಸಾಂಬನನ್ನು ಬಿಟ್ಟು ಕೊಡ್ಲಿ ಅಂತ ಹೇಳಿದ್ದಾರೆ. ಹಾಗಾಗಿ ಹಿರಿಯರು ಹೇಳಿದ್ದಾರೆ, ಬಿಟ್ಟು ಕೊಡಪ್ಪ. ಕೇಳಿಕೊಂಡು ಇಲ್ಲಿಗೆ ಬಂದದ್ದು. ಹೌದಪ್ಪ. ಅಲ್ಲ ನನ್ನದು ಅದೇ ಅಭಿಪ್ರಾಯ. ಆದ್ರೆ ಅವರೊಂದು ಹಿರಿಯರು ಹೇಳಿದ್ದಾರೆ. ಈಗ ನಮ್ಮದಾದ್ರೂ ಒಂದು ಯುವ ಮನಸ್ಸಿನಲ್ಲಿ ಸ್ವಲ್ಪ ಅಪ್ಪಿತಪ್ಪಿ ಅಭಿಪ್ರಾಯ ಸರಿ ಇಲ್ಲದೆ ಇರಬಹುದು. ಹಿರಿಯರು ಇದಕ್ಕೆ ಒಪ್ಪಿದ್ದಾರೆ ಅಂತ ಹೇಳಿದ್ರೆ ಇದು ಸರಿ ಉಂಟು ಅಂತ ಅರ್ಥ. ನಾನು ಮಂಡೆ ಬಿಸಿ ಎಲ್ಲಿದ್ದೇನೆ. ಅದ್ಯಾಕೆ? ಯಾಕೆ ಗೊತ್ತುಂಟ, ಈ ಪ್ರಕರಣ ಒಂದ್ಸಲ ಮುಕ್ತಾಯ ಆಯಿತು ಅಂತೇಳಿ ಮಂಡೆ ಬಿಸಿಯನ್ನು ಮುಗಿಸಿ ಬಹುಶಃ ನೀನು ಬಹು ಹೊತ್ತಿನಿಂದ ಇದರಲ್ಲೇ ಹೊರಚಾಡ್ತಾ ಇದ್ದ. ಗುರುಗಳೇ, ಉಗ್ರಸೇನ ಬಗ್ಗೆ ನೀವು ಹೇಳ್ತಾ ಇದ್ದೀರಿ. ಹೌದು. ಉಗ್ರಸೇನಿಗೆ ರಾಜ್ಯ ಮಾಡ್ಲಿಕ್ಕೆ ಅವೇನು ಭರತ ಖಂಡದ ಏಕಚಕ್ರಾಧಿಪತ್ಯವ? ಅದ್ಯಾಕೆ? ಮತ್ತೆ ನಾನು ಯಾರು? ಯಾರು? ನಾನು ಚಕ್ರಾಧೀಶ. ನನಗೆ ರಾಜ್ಯ ಮಾಡ್ಲಿಕ್ಕೆ ಅವ ಯಾರು? ಉಗ್ರಸೇನ. ಒಂದು ವೇಳೆ ನೀವು ಅದು ಹೇಳ್ಬೋದಿತ್ತು. ಅಲ್ಲ, ಇದು ಒಳ್ಳೆ ಕಥೆ ಆಯ್ತಲ್ಲ. ಈಗ ಒಬ್ಬ ಬಡವನ ಮನೆಯ ಮಗು ಎಲ್ಲಿಯೋ ಅಂಗಳದಲ್ಲಿ ಆಟ ಆಡ್ತಾ ಇರ್ತದೆ. ಶ್ರೀಮಂತ ಬಂದು ಆ ಹುಡುಗನಿಗೆ ಹೊಡಿತಾನೆ. ಆಗ ಒಡೆತ ತಿಂದ ಹುಡುಗ ಬಂದು ಮನೆಯಲ್ಲಿ ಅಪ್ಪನಲ್ಲಿ ಹೇಳಿದ್ರೆ
ಅವರು ಶ್ರೀಮಂತರು, ಹೊಡೆದ್ರೆ ಹೊಡಿಲಿ ಅಂತ ಬಿಡ್ಲಿಕ್ಕೆ ಉಂಟಾ? ಅದಿಲ್ಲ. ಬಡವನಾದ್ರೂ ಶ್ರೀಮಂತನಲ್ಲಿ ಹೋಗಿ ಕೇಳಬೇಡುವ? ಹೌದು. ಈಗ ನಮಗೆ ಸಂಬಂಧಿಸಿದ ವಸ್ತುವನ್ನು ನೀನು ಸೆರೆಮನೆಯಲ್ಲಿ ಇಟ್ಟು ಅವೇ ಯಾರೇ ಆಜ್ಞೆ ಮಾಡೋದು ಅಂತ ಕೇಳಿದ್ರೆ ಸರಿಯಾಗ್ತದೆ? ಉಗ್ರಸೇನನು ನಿಮ್ಮನ್ನೇ ಯಾಕೆ ಕಳಿಸಿಕೊಟ್ಟ ಅಂತ? ಯಾಕೆ ಕಳಿಸಿಕೊಟ್ಟ? ಯಾಕೆ ನಿಮ್ಮನ್ನು ಮತ್ತು ನನ್ನನ್ನು ತಾಗಿಸಬೇಕು ಅಂತ. ಮತ್ತೆ ಯಾರನ್ನು ಕಳಿಸಿಕೊಡುದು? ಹಾಗಲ್ಲ, ಇಲ್ಲ ನೀನು ತಪ್ಪು ತಿಳಿದುಕೊಂಡಿದ್ದಿ. ನಾನು ಬಂದ್ರೆ ತಾಗುವುದಿಲ್ಲ ಅಂತ ಗೊತ್ತುಂಟು ಅವರಿಗೆ. ಉಳಿದವರು ಬಂದ್ರೆ ನೀನು, ಈಗ ಕೃಷ್ಣ ಬಂದ್ರೆ ನೀನು ಸುಮ್ಮನೆ ಇರ್ತೀಯಾ? ನನಗೆ ಕೊಟ್ಟ ಗೌರವ ಕೃಷ್ಣನಿಗೆ ಕೊಡ್ತೀಯಾ? ನನಗೆ ನೀನು ಗೌರವ ಕೊಡ್ತಿ. ಒಂದು ಒಳ್ಳೆದ್ರಲ್ಲಿ ಸುಧಾರಿಸಬೇಕಾದ್ರೆ ಬಲರಾಮನೇ ಆಗಬೇಕು. ಹೇಗೂ ನಿನಗೆ ಗುರು ಎನ್ನುವ ಭಾವ ಉಂಟು. ತಾಗಬಾರ್ದು ಅಂತ ಕಳುಹಿಸಿದ್ದು ನೀನು ತಪ್ಪು ತಿಳ್ಕೊಳ್ತಿ, ತಾಗಿಸಬೇಕು ಅಂತ ಹೇಳ್ತಿ. ಆದ್ರೆ ಒಂದು ವಿಚಾರ ಉಂಟು. ಏನು? ನಾನು ತೀರ್ಮಾನ ಮಾಡಿ ಆಗಿದೆ. ಏನು ಅಂತ? ನಾನು ಸತ್ರು ಕೂಡ ನನ್ನ ಮಗಳನ್ನು ಸಾಮಾನ್ಯ ಮದುವೆ ಮಾಡಿ ಕೊಡುವುದಿಲ್ಲ. ನನಗೆ ಅದೆಲ್ಲ ಇಚ್ಛೆ ಇರಲಿಲ್ಲ. ನೀನು ಸತ್ತ ಮೇಲೆ ಒಂದು ನಿನ್ನ ಮಗಳ ಮದುವೆ ಅಲ್ಲ. ಯಾಕೆ ಯಾಕೆ ಅಲ್ಲ, ಈಗ ಉಗ್ರಸೇನರು ಹೇಳಿ ಆಗಿದೆ ಅಲ್ವಾ? ಯಾರು ಉಗ್ರಸೇನ ಲೆಕ್ಕಕ್ಕೆ ತಗೊಳ್ಳುದಿಲ್ಲ. ನಾನು ಉಗ್ರಸೇನನ್ನು ಎಂದು ಜರೆಯಲು ಹೇಳು ದಕ್ಷಿಗಳಿಂದ ಪಾಂಡವರು ಕೆಟ್ಟವರು, ಕೌರವ ಒಳ್ಳೆಯವ. ಹೌದು, ನಿಮಗೆ ಗೊತ್ತು. ನಾನು ನಿನ್ನ ಪಕ್ಷದಲ್ಲಿ ನಿಂತು ನಿನಗೆ ಬೆಂಬಲ ಕೊಟ್ಟು ಮಾತಾಡುದು. ಓ ಕೃತಜ್ಞ. ಯಾಕೆ? ನೀನು ನಮ್ಮ ಜಾತಿಯಲ್ಲಿ ಹಿರಿಯರಾದ ಯದುಕುಲದಲ್ಲಿ ಶ್ರೇಷ್ಠರಾದ ಉಗ್ರಸೇನರು ನಿನಗೆ ಲೆಕ್ಕಕ್ಕೆ ಇಲ್ಲ. ನಿನ್ನ ನಾಲಿಗೆಗೆ ದನ ಮೆಟ್ಲಿಕ್ಕೆ ಕೇಳ್ತಾವನೆ. ಹೌದೇನೋ? ಏನು ಅಂತ ಭಾವಿಸಿದ್ದಿ? ಏನು ಕೂಡದ ಇಲ್ಲಿ ನೀನಲ್ಲಿ ಸಂಧಾನಕ್ಕೆ ಬಂದದ್ದು ಅಂತ ಭಾವಿಸಿದ್ಯಾ? ಕೊಡುಗೆ ಕೊಡ್ಲಿಕ್ಕೆ ಬಂದದ್ದು. ಇದು ಸುಮ್ಮನೆ ಶಿಷ್ಯನಿಗೆ ಗುರು ಹೊಡೆದ ಅಂತ ಆಗಬಾರ್ದು. ಹೇಗೂ ಇದ್ದಿ ದೊಡ್ಡ ಜಾಗದಲ್ಲಿ. ಓಹೋ, ಏನು ಭರತ ಖಂಡದ ನೀನು ದೊಡ್ಡ ಚಕ್ರಾಧಿಪತ್ಯ. ನಿನಗೊಂದು ನೆಲ ಉಂಟಾ? ನೀವೆಲ್ಲ ಹೊಗಳಿದ್ದೀರಲ್ಲ. ಎಲ್ಲರೂ ಇಂದ್ರಾದಿ ಸುಮನಸ್ವರ ಹೇಳಿದ್ದಾರೆ. ಕೌರವೇಶ್ವರ ಇಂದ್ರಾದಿ ಸುಮನಸ್ವರ ನಿನ್ನಲ್ಲಿ ಬಂದು ಹೇಳಿದ್ರ? ಅಲ್ಲ, ಹೇಳ್ತಾ ಇದ್ದೆ. ನಮ್ಮಲ್ಲಿ ಬಂದು ಹೇಳುದು ಅದು ಗೊತ್ತಿಲ್ವ ನಿನಗೆ? ಒಪ್ಪಿಕೊಳ್ತೀರ. ಇಂದ್ರ ಎಲ್ಲಿಯಾದ್ರೂ ನರಕಾಸುರನ ಬಾಧೆಯಿಂದ ಸೋತು ಭಯಗೊಂಡ್ರೆ ನಿನ್ನ ಚಕ್ರವರ್ತಿ ಪೀಠದ ಹಸ್ತಿನಾವತಿಗೆ ಬರುವುದಲ್ಲ, ನಮ್ಮ ಯಾದವರಲ್ಲಿರುವಂತ ಕೃಷ್ಣನ ಬಳಿಗೆ ಬಂದು ಇಂದ್ರಪೀಠದ ಅಸ್ತಿತ್ವಕ್ಕೆ ಈಗ ಅಲುಗಾಟ ಆರಂಭ ಆಗಿದೆ, ರಕ್ಷಿಸು ದೇವರೇ ಅಂತ ನೀನು ಯಾವುದು ಲೆಕ್ಕಕ್ಕಿಲ್ಲ ಅಂತ ಹೇಳಿದೆಯೋ ಆ ದ್ವಾರಕೆಯ ಬದಿಗೆ ಬಂದು ಹೇಳುವುದು. ನಿನ್ನ ಚಕ್ರವರ್ತಿ ಪೀಠಕ್ಕೆ ಬರುವುದಿಲ್ಲವ ಅಲ್ವೇ? ನರಕಾಸುರ ಯಾವುದನ್ನೆಲ್ಲ ವಶಪಡಿಸಿಕೊಂಡಿದ್ದಾನೋ ಅದನ್ನು ತೆಗೆದುಕೊಡುವಷ್ಟು ಮುಂದಕ್ಕೆ ಬಂದಿದ್ದೇವೆ ಯಾದವರು. ನೋಡು, ಏನು ನೀನು ಸುಮ್ಮನೆ ನನ್ನಲ್ಲಿ ಮಾತಾಡಿಸಬೇಡ. ಈ ಗಾಜಿನ ಮನೆಯಲ್ಲಿ ನಿಂತುಕೊಂಡು ಮತ್ತೊಂದು ಮನೆಗೆ ಕಲ್ಲು ಹೊಡಿಬೇಡ. ನಿನಗೆ ನಾನು ಕಲ್ಲು ಹೊಡೆದ್ರೆ ಎಲ್ಲ ಪುಡಿಯಾದೀತು. ನೀನು ಅದೆಲ್ಲ ಮಾತಾಡಬೇಡ. ಒಂದು ಮಾತುಂಟು, ಯಾವುದು? ವೃಶ್ಚಿಕಕ್ಕೆ ಪಾರುಪತ್ಯ ಕೊಟ್ರೆ ಮತ್ತೊಂದು ನಿಮಿಷದಲ್ಲಿ ಏನ್ ಮಾಡ್ತದೆ ಗೊತ್ತುಂಟ? ಮಾಡ್ತದೆ? ಸಿಕ್ಕಿದವರ ಕಾಲಿಗೆ ಆಗ್ತದೆ. ಹಾಗಾಗ್ತದೆ. ಸಿಕ್ಕಿದ ಅಧಿಕಾರವನ್ನು ಒಳ್ಳೆಯದ್ರಿಂದ ನನ್ನ ಆಶೀರ್ವಾದದಿಂದ ಸದುಪಯೋಗ ಪಡಿಸಿಕೊಳ್ಳಬೇಕಾದ್ರೆ ಇಲ್ಲದಿದ್ರೆ ಸಾಂಬಾರನ್ನು ಬಿಟ್ಟು ಕೊಟ್ರೆ ಸರಿ, ಇಲ್ಲದ್ರೆ ಗದೆ ಮೇಲೆ ಹೋದಿತ್ತು. ಕಂಜುತಿವರ ವಿಷಯ ಉಂಟು. ಏನು ವಿಷಯ? ಕೃಷ್ಣಮಲನಾಭರು ನಿಮ್ಮ ಬಗ್ಗೆ ಹೆಗ್ಗಳಿಕೆಯ ಮಾತು ಬೇಡ, ಗೊತ್ತಿದ್ರು ನಾನು ಹೇಳುವುದಿಲ್ಲ. ನೋಡು, ಹೇಳು. ಹೀಗೆ ಹೇಳ್ಬೇಕಾಗ್ತದೆ. ಹೇಳು ಹೇಳು. ಹಿಂದೆ ಹಿಂದೆ ಆ ಜರಾಸಂಧನು
ಹೌದು. ಎಡಬಿಡದೆ ಹಾ. ಮಧುರಾನಗರಕ್ಕೆ ಪ್ರವೇಶ ಮಾಡಿ ಹಾ. ನಿಮಗೆ ಹಿಂಸೆಯನ್ನು ಕೊಟ್ಟಂತಹ ಸಮಯ ಹಾ. ಅಲ್ಲಿಂದ ಓಡಿ ಹೋಗಿ ಹಾ. ನೀರಿನ ಮಧ್ಯೆ ಹಾ. ಭವ್ಯವಾದ ಅರಮನೆ ಕಟ್ಟಿದ್ದೀರಲ್ಲ ನೀವೆಲ್ಲ ಹೌದು, ಸೇರಿ. ಹೌದು. ಹೌದಲ್ವ? ಹೌದು. ಹಾಗಿರುವಾಗ ಹಾ. ಅಂತಹ ಸಮಯದಲ್ಲಿ ಹಾ. ನಿಮ್ಮ ಪೌರುಷ ಎಲ್ಲಿತ್ತು? ಎಲ್ಲಿತ್ತು? ನಾವು ಪೌರುಷಹೀನರಲ್ವಾ? ಹೌದು. ಜರಾಸಂದನಿಗೆ ಸೋತವ. ಇದು ಹೇಗೆ ಗೊತ್ತುಂಟಾ? ಹಾ. ಒಬ್ಬನಿಗೆ ಹರಿಶ್ಚಂದ್ರನ ಕತೆ ಹೇಳು. ಹಾ. ಸರಿ ಬುದ್ಧಿ ಇದ್ದವ ಏನು ಹೇಳ್ತಾನೆ ಹರಿಶ್ಚಂದ್ರನ ಕತೆ ಹೇಳಿದ ಮೇಲೆ? ಹಾ. ಹರಿಶ್ಚಂದ್ರ ಎಷ್ಟು ಒಳ್ಳೆಯವ, ಸತ್ಯಕ್ಕೆ ಬೇಕಾಗಿ ಹೆಂಡತಿ ಮಕ್ಕಳನ್ನಾದರೂ ಮಾರ್ಲಿಕ್ಕೆ ಹಿಂದೆ ಮುಂದೆ ನೋಡ್ಲಿಲ್ಲ ಅಂತ. ಹೌದು. ನಿನ್ನಂತವ ಏನು ಹೇಳ್ತಾನೆ? ಏನು? ಅವನಷ್ಟು ದೊಡ್ಡ ಗತಿ ಕೆಟ್ಟವ ಇದ್ದಾನ, ಹೆಂಡತಿ ಮಕ್ಕಳನ್ನು ಮಾರಿಯೂ ಬದುಕಬೇಕು ಅವನಿಗೆ. ಈಗ ನೋಡಿದ್ದು ಕೇಳಿದ್ದು ಒಂದೇ ಕತೆ, ಹಾ. ತಿಳಿದುಕೊಳ್ಳುವುದು ಬೇರೆ ಬೇರೆ. ನೀನು ಒಂದೇ ಪುಟ್ಟ ಮಗುಚಿದ್ದು, ಹಾ. ಆ ಕಡೆ ಪುಟ್ಟ ಮಗುಚಿಲಿಲ್ವಾ? ನಮಗೆ ಬೇಕಾದಲ್ವಾ? ಅವನದ್ದು ಎಷ್ಟು ತೆಗೆದಿದ್ದಾನೆ? ಮಗದ ಗೋವಿಂದೆ ಸೇನೆಯ ಮಾಗದನಲ್ಲಿ ನಾವು ಸೋತದ್ದಲ್ವೋ? ಮತ್ತೆ ಅದರ ಹಿನ್ನೆಲೆಯ ಬೇರೆ ಉಂಟು. ಏನು? ಮೊದಲು ನೀನೆಷ್ಟು 17 ಸಲ ಅಂತ ಹೇಳಿದಲ್ವಾ? ಮೊದಲು ಬರುವಾಗಲೇ ಹಾ. ಆ ಮಾಗದನನ್ನು ವರುಣ ಪಾಶದಿಂದ ಬಂಧಿಸಿ ಹಾ. ಅವನನ್ನು ಹಿಡಿದು ಕೃಷ್ಣನ ಪಾದ ಬುಡಕ್ಕೆ ನಾನು ಹಾಕಿದ್ದೆ. ಓಹೋ. ಆಗ ಏನ್ ಹೇಳಿದ್ದ ಗೊತ್ತುಂಟ ಕೃಷ್ಣ? ಏನು? ಅಣ್ಣ, ಅವನನ್ನು ಬಿಟ್ಟು ಬಿಡು, ಹಾ. ಅವನಮ್ಮ ಬಲಿಯಲ್ಲ, ಅವನನ್ನು ಬಲಿ ತೆಗೆದುಕೊಳ್ಳುವ ಬೇರೆ ಇದ್ದಾನೆ, ಅವನನ್ನು ಈಗಲೇ ಕೊಂದ್ರೆ ಹಾ. ಕೆಲವು ಸಾಯ್ಬೇಕಾದವರು ಹಾಗೆ ಉಳಿತಾರೆ, ಹಾ. ಸಾಯ್ಬೇಕಾದವರೆಲ್ಲ ಒಮ್ಮೆಗೆ ಸಾಯ್ಬೇಕಾದ್ರೆ ಹಾ. ಇವ ಬೇಕಾಗ್ತದೆ. ಹಾ. ಆಗ ಹೇಳಿದ್ದು ಎಂತದ್ದು ಅಂತ ನನಗೆ ಅರ್ಥ ಆಗ್ಲಿಲ್ಲ. ಮತ್ತೆ ಗೊತ್ತಾಯ್ತು. ಆಹಾ. ಏನು ಗೊತ್ತುಂಟ? ಏನು? ಆ ಒಂದೊಂದು ಸಲ ಬರುವಾಗಲೂ 23 ಅಕ್ಷೋಹಿಣಿ ದುಷ್ಟಕೂಟ ತರ್ತಿದ್ದ. ಆಹಾ. 23 ಅಕ್ಷೋಹಿಣಿಯನ್ನು ಕೊಂದು ಹಾ. ಅವನೊಬ್ಬನೇ ಹಿಂದೆ ಹೋಗುತ್ತಿದ್ದ. ಎಲ್ಲರನ್ನು ಕೊಂದು ತೆಗೆದು ಹಾ. ಎಲ್ಲರನ್ನು ನಾಶ ಮಾಡಿದ ಮೇಲೆ ಹಾ. ದ್ವಾರಾವತಿಗೆ ನಮ್ಮವರನ್ನು ಕಳುಹಿಸಿದ್ದು. ನಾವು ಎದರಿಯಲ್ಲ, ಮತ್ತೆ ನಮಗೆ ಈ ಸಮುದ್ರದ ಒಳಗಿಂದಲೇ ಒಂದು ದ್ವೀಪ ಮೇಲೆದ್ದು ಬರ್ತದೆ ಅಂದ್ರೆ ಅರ್ಥ ಎಂತದ್ದು? ಹಾ. ನಮ್ಮ ಸಂಕಲ್ಪ ದೊಡ್ಡದು ಅಂತ. ಹೌದು. ಈಗ ಹೆದರಿದ್ದೇ ಹೌದಾದ್ರೆ ನಯ, ಜಯ ಹಾಗೂ ರಾಜಕೀಯದಲ್ಲಿ ಅಲ್ಲಲ್ಲಿ ಯುಕ್ತಿ ಹೇಗೆ ಬೇಕು ಅಂತ ಭೀಮನಿಗೆ ಹೇಳಿ ಹಾ. ಭೀಮನ ಮೂಲಕ ಕೊಲ್ಲಿಸಿದ ಕೃಷ್ಣನಿಗೆ ಹಾ. ಮನಸ್ಸು ಮಾಡಿದ ಅಣ್ಣನ ಮೂಲಕ ಕೊಲ್ಲಿಸಲಿಕ್ಕೆ ಆಗುದಿಲ್ವಾ? ಆಹಾ. ಯಾಕೆ ಕೊಲ್ಲಿಸಲಿಲ್ಲ? ಯಾಕೆ? ಆಗಲೇ ಮಾಗದ ಸಾಯ್ತಿದ್ರೆ 23 ಅಕ್ಷೋಹಿಣಿ 17 ಸಲ ಬಂತಲ್ಲ, ಹಾ. ಆ ದುಷ್ಟರು ಉಳಿತಿದ್ರು. ಅವರೆಲ್ಲರೂ ಒಟ್ಟಿಗೆ ಹೋಗಬೇಕಾ? ಹಾ. 17 ಸಲವೂ ಅವನನ್ನು ಬಿಟ್ಟು ಕೊಡಬೇಕು. ಈಗ ಮಾಗದನನ್ನು ಕೊಲ್ಲುವಲ್ಲಿ ಹಾ. ಭೀಮ ಮುಂದೆ ಹೋದ್ರು. ಭೀಮನಿಗೆ ನಿರ್ದೇಶಕನಾಗಿ ನಿಂತವ ಯಾರು? ಯಾರು? ಕೃಷ್ಣನೇ. ಎಲ್ಲ ನಾಡು ಮಾಡುದವನೇ. ಹೌದೌದು. ಹಾಗಾಗಿ ಹಾ. ನೀನು ಯೋಚಿಸಿದ ಹಾಗೆ ಹಾ. ಈ ಕೌರವರ ಈ ಹಸ್ತಿನಾವತಿಯ ಹಾ. ಯಾವ ಅಸ್ತಿತ್ವ ಇರಲಿ, ಹಾ. ನಮ್ಮ ತೃತೀಯ ರಂಗ ಇಲ್ಲದಿದ್ರೆ ನಿಮ್ಮ ಆಡಳಿತವೇ ನಡೆಯುವುದಿಲ್ಲ. ಹೌದಾ? ಹೌದೌದು. ಹಾ. ಇಲ್ಲದಿದ್ರೆ ನಿಮ್ಮದು ಎಂಥದ್ದು ಇಲ್ಲ. ಹಾ. ಕೌರವ ಪಾಂಡವರು ಎನ್ನುವ ಪ್ರಥಮ ದ್ವಿತೀಯ ರಂಗಕ್ಕೆ ಹಾ. ತೃತೀಯ ರಂಗದ ಬೆಂಬಲ ಬೇಕು. ಹೌದಾ? ನಾವಿಲ್ಲದೆ ಇದ್ರೆ ಹಾ. ಒಂದೇ ಹೇಳ ನಾನು, ಹಾ. ಇವತ್ತಲ್ಲ ನಾಳೆ ನೀನು ನಮ್ಮ ಕಾಲಬುಡದಲ್ಲಿ ಬೀಳುವ ಸ್ಥಿತಿ ಬಂದಿತ್ತು. ಅಲ್ಲ. ಹಾಗಾಗಿ ಇನ್ನು ಮುಂದೆ ಯಾದವ ಕುಲಕ್ಕೆ ಹೇಳಲಿಕ್ಕೆ ಹೋಗಬೇಡ. ಹಾ. ಆ ಯಾದವ ಕುಲವನ್ನು ಅಳಿಯುವುದನ್ನು ಬಿಟ್ಟು ಹಾ. ನೀನು ಮಾಡಿದ ತಪ್ಪನ್ನು ಒಪ್ಪಿಕೊಂಡು ಸರ್ವ ಅಪರಾಧ ಆಯ್ತು ಎನ್ನುವುದಾಗಿ ಹೇಳಿ ಹಾ. ಗುರುಗಳ ಮುಂಭಾಗದಲ್ಲಿ ಒಪ್ಪಿಸಿದ್ರೆ ಆಯುಷ್ಯ ದೀರ್ಘ ಇಲ್ಲದೇ ಇದ್ರೆ ಈ ಪ್ರಾಯದಲ್ಲೇ ಹೋಗಿದ್ದೀನಿ. ವನಮೃಗೇಂದ್ರ ಹಿಡಿದ ಪ್ರಾಣಿಯ ವನ
ಯಾವತ್ತು ನಾನು ಅಲ್ಲ ಅಂತ ಹೇಳಿದವನು ಹಾಗಾದ್ರೆ ಬಿಟ್ಟುಕೊಡು. ಹೇಳು. ಆದ್ರೆ ಕಟ್ಟ ಕಡೆ ಒಂದು ಮಾತನ್ನು ನೀವು ಕೇಳಬೇಕು. ನಾನು ತೀರ್ಮಾನ ಮಾಡಿ ಆಗಿದೆ, ಸಾಮಾನ್ಯಗೆ ಮಗಳನ್ನು ಕೊಡಲಾರೆ. ನೀನು ನೋಡಿ ತೀರ್ಮಾನ ಅಂತ ಮಾತು ಹೇಳ್ಬೇಡ ನೀನು. ಮೊದಲೇನು ತೀರ್ಮಾನ ಮಾಡಿದ್ದಿ? ಯಾರು ರಕ್ಕಸನನ್ನು ಕೊಲ್ತಾರೋ ಅವರಿಗೆ ಮಗಳನ್ನು ಕೊಡುವುದು ಅಂತ ತೀರ್ಮಾನ ಮಾಡಿದ್ಯಾ? ನಿನ್ನ ತೀರ್ಮಾನ ಅಂತ ಹೇಳಿದ ಕೆಸರಿನಲ್ಲಿ ಹಾಕಿದ ಕಂಬದ ಹಾಗೆ ಅದು ಗಟ್ಟಿ ನಿಲ್ಲುದಿಲ್ಲ, ಆಗಾಗ ಅಲ್ಗಾಡುದು. ನಿನ್ನ ಬಂದು ಹೀಗೆ ಮಾಡ್ತಾನೆ ಅಂತ ಹೇಳಿ ಗೊತ್ತಿದೆ ನಿನಗೆ. ಜಾಂಬವತಿಯ ಮಗ ಆದ್ರೇನು, ಸತ್ಯವತಿಯ ಮಗ ಇರುವ ಪಂಥ ಎಂತದ್ದು? ಯಾರು ಬಿಡಿಸಿ ತಂದಿದ್ದಾರೋ ಅವರಿಗೆ ಕೊಡ್ತೇನೆ. ನಿನ್ನದು ನಾಲಿಗೆಗೆ ಒಂದು ಎಂತದ್ದು ಮೌಲ್ಯ ಇಲ್ವಾ? ಹೇಳಿದ ಮಾತಿಗೆ ಒಂದು ಬೆಲೆ ಕೊಡಬೇಡುವ ನೀನು? ಒಂದು ಮಾತುಂಟು, ಏನು ಕಡೆಗೆ ಹೇಳ್ಬೇಕಾ? ಯದು ಕುಲದಲ್ಲಿ ಹುಟ್ಟಿದ ಯಾರಿಗೂ ಕೊಡಬೇಡ. ನೀವು ಸಾರು ನಾವು ಯದು ಕುಲದವರು. ನಿಮ್ಮ ಈ ಮೂಲೆಯಲ್ಲಿ ಅಂತ ಗೊತ್ತುಂಟ ನಿನಗೆ? ಯಾದವರು ಅಲ್ಲ, ನಾವು ಯಾದವರು ಅಂದ್ರೆ ಏನಾಯ್ತು? ಯಾದವರಾದ್ರೆ ಯದು ಕುಲದಲ್ಲಿ ಹುಟ್ಟಿದ ಅಲ್ಲ, ನಿಮ್ಮ ಮೂಲೆಯಲ್ಲಿ ಗೊತ್ತುಂಟ ನಿಮಗೆ? ಯಾವುದು? ಕ್ಷತ್ರಿಯ. ನಿನ್ನ ಅಜ್ಜನಲ್ಲಿ ಹೋಗಿ ಕೇಳು. ಬೆಸ್ತನ ಮೀನು ಹಿಡಿಯೋನ ಮನೆ ಅಂಗಳದಲ್ಲಿ ಹತ್ತಿನಾವತಿಯ ಚಕ್ರಕೀರ್ತಿ ಪೀಠವನ್ನು ಅಡವಿಟ್ಟು ದೋಣಿ ನಡೆಸುವವಳನ್ನು ತಂದು ಆ ಮೂಲಕ ಬೆಳೆದು ಬಂದ ಸಂತಾನ ನಿಮ್ಮದು. ನಾನು ಮೊದಲೇ ಹೇಳಿದ್ದೇನೆ, ನಮ್ಮ ವಿಷಯಕ್ಕೆ ಬರಬೇಡ ನೀನು. ನಿಮ್ಮದು ಗಾಜಿನ ಮನೆ ಪುಡಿಯಾದಿತ್ತು. ಕತೆ ಎಲ್ಲರಿಗೂ ಗೊತ್ತಿಲ್ಲ, ನಿಮ್ಗೆ ಗೊತ್ತಿರಬಹುದು. ಯಾರಿಗೂ ನಿನ್ನ ಅಜ್ಜನಲ್ಲಿ ಕೇಳು ಅಂತ ಅದು ಕೇಳಿದ್ದು ನಾನು. ನಿನ್ನ ಅಜ್ಜನಲ್ಲಿ ಹೋಗಿ ಕೇಳು. ಅದು ಬಿಡು, ನಿಮ್ಮ ಸಂತಾನ ಎಲ್ಲಿಂದ ಬಂದದ್ದು ಗೊತ್ತುಂಟ ನಿನಗೆ? ರಕ್ಕಸಿ ದೇವಯಾನಿಯ ದಾಸಿಯಾಗಿ ಬಂದ, ಶರ್ಮಿಷ್ಠೆಯಿಂದ ಬೆಳೆದು ಬಂದ ಮಿಶ್ರ ಸಂತಾನ ಯದುಕುಲದ ಬಗ್ಗೆ ಮಾತಾಡ್ತೀವಿ. ನಾವು ನೆಟ್ಟಗೆ ನಿಂತ್ರೆ ಏನಾಗುತ್ತದೆ ಗೊತ್ತುಂಟ? ವೇಷವನ್ನು ತಾಳ್ತಾ ನಿಂದು ಕರಿಪುರ ದಕ್ಷಿಣವ ಹೇಳದಿಂದ ಹೇಳುತ್ತಲೇ ಪೀಠದಲ್ಲಿ ಕುಳಿತುಕೊಂಡು ಅಭಿಷೇಕ ಆಗದೆ ನೀನಿಷ್ಟು ಮಾತಾಡ್ತೀಯ ಎಂದಾದ್ರೆ ನಾನು ಮನಸ್ಸು ಮಾಡಿದ್ರೆ ಏನು ಮಾಡಿ ಏನು ಗೊತ್ತುಂಟಾ? ನಿಮ್ಮ ಹತ್ತಿನಾವತಿಯ ತೂಕ ಎಷ್ಟು ಅಂತ ನೋಡಿ. ಏನು ನೀನು ಮೇಲಿಂದ ನೋಡಿದ ಬಲರಾಮ ಅಲ್ಲ, ಒಳಗಿಂದ ಬಲರಾಮ ಎಲ್ಲಿಯಾದ್ರೂ ಸೆಟೆದು ನಿಂತ ಎಂದಾದ್ರೆ ನಿನಗೆ ಒಂದು ತಲೆ ಕಾಣುವುದಲ್ವಾ? ಒಳಗಿಂದ 1000 ತಲೆ ಹೊರಗೆ ಬಂದಿತ್ತು. ರಟ್ಟೆಯ ತ್ರಾಣವನ್ನು ಸರಿಯಾಗಿ ಉಪಯೋಗಿಸಿದೆ ಎಂದಾದ್ರೆ ನಿನ್ನ ಹತ್ತಿನಾವತಿ ಯಾವ ಲೆಕ್ಕವೋ ಈಗೋ ನೇಗಿಲನ್ನು ಶರಣಾದೇವೇ ಗುರುವರಿಯ ಬಲುವ ಹರಿಯಾದೆ ಗೈ ದೇವಿ ಕಾರ್ಯ ಶರಣಾದೇವೈ ಗುರುವರಿಯ ಬಲುಗಾರಿಯಾದೆ ಗೈ ದೇವಿ ಕಾರ್ಯ ಹರಳಿಯ ದರಿದ್ರವರ ಚೇತತಮ ಬಲ ಧರಣಿಯ ದರಿದ್ರವರ ಚೇತತಮ ಬಲ ಕರುಣದಿಂದಲೇ ಪೊರೆಯೋ ದೇವರಿ ಕರುಣದಿಂದಲೇ ತರಳತನ ಮನಿಸೋ ಶರಣಾದೇವೈ ಗುರುವರಿಯ ನಿನ್ನ ಹತ್ತಿನಾವತಿಯ ದಕ್ಷಿಣ ಭಾಗಕ್ಕೆ ನೇಗಿಲು ಹಾಕಿ ಹತ್ತಿನಾವತಿಯನ್ನೇ ಮೇಲೆತ್ತಿದ್ದೇನೆ. ಈಗ ಗಂಗೆಯನ್ನು ಮುಳುಗಿಸ್ತೇನೆ. ಚಂದ್ರಾಂಶ ನಿನ್ನ ಹತ್ತಿನಾವತಿ ಯದುಕುಲದವರು ನೇಗಿಲು ಹಿಡಿದ್ರೆ ಇಡೀ ಅಲ್ಲಾಡ್ತದೆ. ಮೊದಲೇ ಚಿಂತೆಯಲ್ಲಿ ಮುಳುಗಿ ಹೋಗಿದ್ದೇವೆ. ನಮ್ಮೆಲ್ಲರನ್ನು ಜೀವಂತವಾಗಿ ಮುಳುಗಿಸಬೇಡಿ ಗುರುಗಳೇ. ಗುರುಗಳೇ, ನೀವು ಉಸಿರುಗಟ್ಟಿ ಸಾಯ್ಬೇಕು. ಯದುಕುಲದವರ ವಿಷಯ ಮಾತಾಡಿದ್ರೆ ಜಾಗ್ರತೆ. ಮಾಡಿದ್ದ ಅಪರಾಧ ಆಯ್ತು, ಇನ್ನು ಹಾಗೆ ಮಾತನಾಡುವುದಿಲ್ಲ. ನೀವು ಹೇಳಿದ ಹಾಗೆ ನನ್ನ ಮಗಳಾದಂತಹ ಲಕ್ಷಣೆಯನ್ನು ಮದುವೆ ಮಾಡಿ ಕೊಡ್ತೇನೆ. ಸಾಂಬಾರಿಗೆ ನೀನು ಗಳಿಗೆಗೊಂದು ಮಾತಾಡ್ತಿಲ್ಲ. ಇಲ್ಲ, ಮೊದಲು ಮದುವೆ ಮಾಡ್ತೇನೆ ಅಂತ ಹೇಳಿದ್ದಿ. ಜಾಂಬವತಿಯ ಮಗನಾದ ಕಾರಣ ಕೊಡ್ಲಿಲ್ಲ ಅಂತ ಹೇಳಿದ್ದಿ. ಈಗ ನಾನು ಬರುವಾಗ ಹೇಳಿದ್ದಿ ನಾನು ತೀರ್ಮಾನ ಮಾಡಿದ್ದೇನೆ ಬಿಟ್ಟು ಕೊಡುದಿಲ್ಲ ಅಂತ. ಈಗ ಈಗ ಯಥಾರ್ಥ ಯಾವುದು ಮೂರರಲ್ಲಿ? ಖಂಡಿತವಾಗಿ ಗುರುಗಳೇ, ನನ್ನಲ್ಲಿ ವಿಶ್ವಾಸ ಇದ್ರೆ ಹೇಳ್ತೇನೆ, ಖಂಡಿತವಾಗಿ ಮಗಳನ್ನು ನಾನು ಸಾಮಾನ್ಯ ಮದುವೆ ಮಾಡಿಕೊಡ್ತೇನೆ. ಒಂದು ನೆನಪಿಟ್ಟು, ಈ ನೇಗಿಲನ್ನು ತೆಗೆದಿದ್ದೇನೆ ನಾನು. ಈ ಪ್ರಪಂಚದಲ್ಲಿ
ಎಷ್ಟು ಜನಬಲ ಉಂಟು ಎನ್ನುವುದು ಮುಖ್ಯ ಅಲ್ಲ. ಜನಬಲದೊಂದಿಗೆ ನೈತಿಕತೆಯ ಬಲ ಇದ್ರೆ ಮಾತ್ರ ಗೆಲ್ಲುವುದು. ಇದು ನನ್ನ ವಿಷಯದಲ್ಲಿ ಅಂತಲ್ಲ, ನೀನು ಯಾರ ವಿಷಯದಲ್ಲೇ ಇರ್ಲಿ, ನೀನು ಎಷ್ಟು ಜನರನ್ನು ಬೇಕಾದ್ರೂ ಒಟ್ಟುಗೂಡಿಸು, ನೈತಿಕತೆ ಒಂದಿಲ್ಲದಿದ್ರೆ ಖಂಡಿತವಾಗಿಯೂ ಗೆಲ್ಲುವುದಿಲ್ಲ. ನೈತಿಕತೆ ಬೇಕು, ಸಾಧನೆ ಬೇಕು. ಹೌದೌದು, ಸಾಧನೆ ನೈತಿಕತೆ ಇಲ್ಲದೆ ಆಗಬಾರ್ದು ಅಂತ. ಹಾಗೆ ಹಿರಣ್ಯಕಶ್ಯಪನು ಸಾಧನೆ ಮಾಡಿದ್ದಾನೆ, ಆದ್ರೆ ಗೆಲ್ಲಿಲ್ಲ. ನನಗೆ ಇನ್ನ ಮಾತು ಬೇಕಾದ್ದಲ್ಲ. ನಮ್ಮ ಹುಡುಗ ಎಲ್ಲಿದ್ದಾನೆ? ಹುಡುಗ ಎಲ್ಲಿದ್ದಾನೆ? ಎನಿತು ನುತಿಸಲು ಖದಿಗೆ ಸಂಕರ್ಷಣನು ತ್ಯಜಿಸುತ್ತ ಅಭಯವೀಯುತ ತನಯ ಸಾಂಬನನ್ನು ಅಪ್ಪಿ ಮೆಚ್ಚಿದೆ ಮಗನೇ, ಮೆಚ್ಚಿದೆ ಮಗನೇ, ನಿನಗಂದು ಧನುಷರಂಗಳನಿತ್ತು ಹರಸಿದ ಎನಗೆ ಗುರು ಕಾಣಿಕೆಯ ರಾಧಾ ತನಯ ಮುಖ್ಯರ ಗೆಳೆಯುತ್ತಿತ್ತಿಗೆ ಕುಲವಿಭೂಷಣನೇ ಮಗನೇ ಮೆಚ್ಚಿದೆ ಆಗ 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 ಏನಾದ್ರೂ ನಿನಗೆ ಹಿಂಸೆ ಕೊಟ್ರೆ ಇವರು ಒಳಗೆ ಹಾಕಿ ಕೊಡುವುದ ಮತ್ತೆ ಎಂತದ್ದು ಗೊತ್ತಾಗಲಿಲ್ಲ. ಏನು ಕೊಡಬಾರದು ಹೊಡಿಲಿಲ್ಲಲ್ಲ ನಿನಗೆ, ಈಗ ಗಂಗೆಯಲ್ಲಿ ಮುಳುಗಿದ್ದೇನೆ. ಅಂತ ಹೇಳಿದೆ ನಾನು. ಹೌದು, ಏನು ಕೊಡಬಾರ್ದು ಅಂತ ಹೇಳಿದ್ದಾರೆ. ಶಿಕ್ಷೆ ಶಿಕ್ಷೆ ಯೋಚನೆ ಮಾಡಬೇಡ ಮಗನೇ. ದೊಡ್ಡಪ್ಪ, ನೀನು ನಿಜವಾಗಿ ಗಂಡು ಮಗ. ಏನು ಒಬ್ಬ ಸೆರೆ ಹಿಡಿದದ್ದು ನಿನ್ನನ್ನು? ಅಲ್ಲಲ್ಲ, 3 ಮಂದಿ ಒಬ್ಬೊಬ್ಬರು ಬಂದಾಗ ಯಾರದ್ದು ನಡೆಯಲಿಲ್ಲ. ಹಾಗಾದ್ರೆ ನಿನಗೆ ಸಿಕ್ಕಿದ ಸನ್ಮಾನ ಅಲ್ವಾ ಅದು? ಇಷ್ಟು ದೊಡ್ಡ ಹಸ್ತಿನಾವತಿಯ ಚಕ್ರವರ್ತಿ ಪೀಠದ ಪ್ರತಿನಿಧಿಗಳೆನಿಸಿಕೊಂಡವರ ಸೇನೆಯಲ್ಲಿರುವವರು ಸಾಂಬನ ಮುಂದೆ ಒಬ್ಬೊಬ್ಬರಿಗೆ ಆಗುವುದಿಲ್ಲ ಅಂತ ಸ್ಪಷ್ಟ ಆಯ್ತಾ ಇಲ್ವಾ? ಹೌದು. ಇವ ಯಾರನ್ನು ಅತಿಯಾಗಿ ನಂಬಿದ್ದನೋ ಅಂತ ಕರ್ಣನಂತವನ ಸಾಮರ್ಥ್ಯವೇ ನಿನ್ನ ಮುಂದೆ ನಡೆಯುವುದಿಲ್ಲ ಎಂದಾದ್ರೆ ಮಗನೇ, ದೊಡ್ಡಪ್ಪ, ಒಬ್ಬ ಗುರುವಿನಲ್ಲಿ ಕಲಿತ ಮೇಲೆ ಗುರು ಕಾಣಿಕೆ ಕೊಡ್ಬೇಕು. ಯಾಕೆ ಕೊಡ್ಬೇಕು ಗೊತ್ತುಂಟ? ಉಚಿತವಾಗಿ ಯಾರಿಗಾದ್ರೂ ಕಲಿಸಿದ್ರೆ ಆ ಕಲಿತವನಿಗೆ ಅದ್ರ ಮೌಲ್ಯ ಗೊತ್ತಿರೋದಿಲ್ಲ. ಹಾಗಾಗಿ ಏನಾದ್ರೂ ಕೊಟ್ರೆ ಮಾತ್ರ ಈ ವಿದ್ಯೆಗೆ ಕೊಟ್ಟ ಮೌಲ್ಯದ ನೆನಪಾಗಿ ವಿದ್ಯೆಯ ಮೌಲ್ಯವು ನೆನಪಾಗ್ತದೆ. ಅದು ಮನೆಯವರಿಂದಲೇ ಕಲಿಯಲಿ. ಒಂದು ಗುರುದಕ್ಷಿಣೆ ಅಂತ ಕೊಡ್ಬೇಕು. ನಾನು ನಿನಗೆ ಕಲಿಸಿದವನಾದ್ರೂ ನನಗೊಂದು ಗುರುದಕ್ಷಿಣೆ ನೀನು ಕೊಡಬೇಕಿತ್ತು, ಇನ್ನು ಬೇಡ. ಯಾಕೆ ದೊಡ್ಡಪ್ಪ? ಯಾವಾಗ ರಾಧಾತನಯ ಭೂರಿಶ್ರವಾದಿ ಅತಿರಥ ಮಹಾರಥರನ್ನು ನೀನು ಯುದ್ಧದಲ್ಲಿ ಸೋಲಿಸಿದ್ಯೋ ಅದೇ ನನಗೆ ಗುರುದಕ್ಷಿಣೆ. ಧನ್ಯೋಸ್ತಿ. ನಿಜವಾಗಿ ಒಳ್ಳೆ ತಂದೆ ಆದವಲ್ವಾ? ನಿಮಗಿಂತ ನಿಮ್ಮ ಮಗ ಬಹಳ ದೊಡ್ಡ ಹೆಸರು ಮಾಡ್ತಾನೆ ಅಂತ ಹೇಳಿದ್ರೆ ತಂದೆ ಸಂತೋಷ ಪಡ್ಬೇಕು, ಮತ್ಸರ ಪಡ್ಲಿಕ್ಕಿಲ್ಲ. ನಿಜವಾದ ಗುರುವಾದವ ನಿಮಗಿಂತ ನಿಮ್ಮ ಶಿಷ್ಯ ಬಹಳ ಹೆಚ್ಚಿನ ಸಾಧನೆ ಮಾಡಿದ್ದಾನೆ ಅಂತ ಹೇಳಿದ್ರೆ ಅವ ಸಂತೋಷ ಪಡ್ಬೇಕು. ಶಿಷ್ಯಾದಿಚ್ಛೇತ್ ಪರಾಜಯ, ಇದಲ್ವ ಲೋಕದ ಕ್ರಮ. ಶಿಷ್ಯನಲ್ಲಿ ಸೋತ್ರ ಗುರುವಿಗೆ ನಿಜವಾದಂತ ಗೆಲುವು ಅಂತ ಅರ್ಥ. ನೀನು ಇಷ್ಟೆಲ್ಲ ಮಂದಿಯನ್ನು ಸೋಲಿಸಿದ್ದೆ ನನಗೆ ಗುರುದಕ್ಷಿಣೆ. ಸಂತೋಷ ಆಯ್ತು, ಯೋಚನೆ ಮಾಡಬೇಡ. ಮದುಮಗಳು ನೀನು ಹೂವಿನ ಮಾಲೆ ಎಲ್ಲ ಮೊದಲೇ ಸಿದ್ಧ ಮಾಡಿದ್ಯಲ್ಲ, ಮತ್ತೆ ನೀವು ಒಂದು ಬರುವಾಗಲೇ ಅಂದಾಜು ಮಾಡಿದ್ದೀರಿ. ಇನ್ನು ಅದು ಮಾಡಿಯ ಕಷ್ಟ. ಇದು ಮಗಳು ಮಗ ಹೆಸರು ಲಕ್ಷಣೆ. ನೀನು ಮೊದಲೇ ನೋಡಿದ್ಯಲ್ಲ? ನೋಡಿದ್ದೇನೆ. ಇವಳೆ ಈಗ ನಿನ್ನಾಗೆ ಅಲ್ಲ ನಿನ್ನಾಗೆ ಆದ್ರೆ 3 ತಿಂಗಳು ಇರ್ಲಿಕ್ಕಿಲ್ಲ. ಮೊದಲೇ ಬುದ್ಧಿ ಮಾತು ಹೇಳಿದ್ದಾಳೆ ದೊಡ್ಡಪ್ಪ. ಹೌದಾ? ಇವರೇ ಕೇಳಲಿಲ್ಲ. ಹೌದಾ? ಹಾಗಾದ್ರೆ ತೊಂದರೆ ಇಲ್ಲ. ಮತ್ತೆ ನಮ್ಮ ಮನೆಗೆ ಬಂದ ಮೇಲೆ ಎಲ್ಲಿಂದಲೇ ಬರ್ಲಿ ಅವರು ನಮ್ಮ ಮನೆಗೆ ಹೋಗುವ ಹಾಗೆ ನಾವು ಸಿದ್ಧ ಮಾಡ್ತೇವೆ ಅಲ್ವಾ? ನಮ್ ಸಿದ್ಧ ಆಗ್ಬೇಕಲ್ಲ. ಹೌದಾ? ಇದು ಸರಳವಾದದ್ದು. ನಾವು ಸಂಭ್ರಮದಿಂದ ದ್ವಾರಕ್ಕೆ ಎಲ್ಲ ಇನ್ನದೆಲ್ಲ ಜನ ಇದ್ದಾರೆ, ಎಲ್ಲ ಇದೆ, ತುಂಬಾ ಮಂದಿದ್ದಾರೆ. ವರದಕ್ಷಿಣೆ ಪರೀಕ್ಷೆ ಪಡ್ಲಿಕ್ಕುಂಟು. ಮೊದಲಾದ್ರೆ ಬೇಡ ಇತ್ತು, ಈಗ ಮಾಡಿದ ಕಾರಣ ಬೇಕು. ಏನು ಬೇಕು? 1200 ಆನೆ ಬೇಕು.
ಯಾಕೆ ಅಂದ್ರೆ ಅದೊಂದು ಕ್ರಮ. ಹಾ, ಯಾಕೆ ಅಂತ ಕೇಳಲಿಕ್ಕಿಲ್ಲ. ಯಾರಾದ್ರೂ ಒಬ್ಬ ಪೀಠಾಧಿಪತಿ ಬರುವಾಗ 16 ವರ್ಷದ 25 ಜನ ಕುಂಪ ಹಿಡಿದು ನಿಂತಿರುದಿಲ್ಲ, ಯಾಕೆ ಅಂತ ಕೇಳಲಿಕ್ಕೆ ಉಂಟಾ? ಅದೊಂದು ಗೌರವ, ಪ್ರತಿಷ್ಠೆ. 1200 ಆನೆ ಮತ್ತೆ ಒಂದು 10,000 ಕುದುರೆ, 10,000 ಕುದುರೆ, 6,000 ಚಿನ್ನದ ರಥ, ಹಾ, 1,000 ಚಿನ್ನದ ಮಾಲೆ ಹಾಕಿದ ದಾಸಿಯರು. 1,000 ಎಲ್ಲಿ ಹತ್ತಿನ ಅದಲ್ಲೇ ಸ್ವಲ್ಪ ಕಡಿಮೆ ಮಾಡಿ. ನನ್ನ ತಮ್ಮನಿಗೆ 16,000 ಅಷ್ಟು ಸುಲಭದಲ್ಲಿ ಸಿಗ್ತದೆ. ನೀನು ಹೇಳ್ತೀಯ ಹತ್ತಿನಾವತಿ ದೊಡ್ಡದು ಅಂತ. ಹೊರದೇಶದಿಂದ ತರಿಸಿ ಆದ್ರೂ ಕೊಡ್ತೇವೆ. ಆದ್ರೆ ಒಂದುಂಟು, ಹೊರದೇಶದಿಂದ ತಂದವರು ನಮ್ಮ ಕಡೆಗೆ ಸೇರಿಸಬೇಕು, ಅದು ಸರಿ. ನಮ್ಮವರು ಆ ಕಡೆಗೆ ಮತಾಂತರ ಆಗಬಾರದು. ಅದಲ್ಲ, ದಾಸಿಯರನ್ನೆಲ್ಲ ಸೇರಿಸಿ. ಇನ್ನು ಇಂಥದ್ದು ಮಾಡ್ಲಿಕ್ಕೆ ಹೋಗಬೇಡ ನೀನು. ಇಲ್ಲ ಇಲ್ಲ ಇಲ್ಲ, ನಮ್ಮ ಆಶೀರ್ವಾದ ಇದ್ರೆ. ಕ್ರಿಸ್ತನಲ್ಲಿ ಹಗುರವಾಗಿ ವ್ಯವಹಾರ ಮಾಡಿದಾಗೆ ನನ್ನಲ್ಲಿ ಮಾಡಿದ್ರೆ ಹತ್ತಿನಾವತಿ ಗಂಗೆಯ ಸಮುದ್ರದ ಒಳಗೆ ಇದ್ದಿತ್ತು. ಅಗೋ ಇದು ನಿನ್ನವರನ್ನೆಲ್ಲ ಸೇರಿಸಿಕೊಂಡು ಬಾ, ಅಲ್ಲಿ ಒಂದು ವಿಜೃಂಭಣೆ ಔತಣ ಕೂಟ ಮಾಡುವ. ಇದು ಆಯ್ತಾ? ಬೇರೆ ಔತಣ ಕೂಟ ಅಲ್ಲ, ಬೇರೆ ವ್ಯವಸ್ಥೆ ಉಂಟು.